ಆರು ಮಗದ ಕುಮಾರಗೆ ವರದ ಹಸ್ತನಿಗೆ ಮಯೂರವರುಡಗೆ ಗುರುವರ್ಯ ಶ್ರೀ ಕಾರ್ತಿಕೇಯಲಿಗೆ ನರರ ಚಿತ್ತೋರಗ ದುರ್ಯ ತಣಿಸಿ ನಿತ್ಯ ಧರೆಯ ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮಗದ ಕುಮಾರಗೆ ಇರೋ ಜನರೆಲ್ಲ ಶರವಣನ ಪಾವನ ಪಾವ ಜಯಪುರವರನ ದೇವ ವಿನಾಯಕ ಸೋದರನ ಆ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಶಾರಿ ಸನಾತನನ ಕಾವ ಕಲಾಪತಿ ಚಿನ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನ ತಾರಕ ದೈತ್ಯ ಕುಠಾರಕನ ತಾರಕ ದೈತ್ಯ ಕುಠಾರಕನ ತಾರಕ ದೈತ್ಯ ಕುಠಾರಕನ ನಿಜ ಶೂರಾನುದಾರ ಚಿರಂತನನ ಚಾರು ಮಯೂರ ರಥಾವಿತನ ಶ್ರೀವಾರಿಜ ಮಿತ್ರ ಪ್ರಭಾಕರನ ಶ್ರೀವಾರಿಜ ಮಿತ್ರ ಪ್ರಭಾಕರನ ಇಂದನ ದಿನ್ನತೈ ಸೊಂದನ ದಿನ್ನತೈ ಇಂದನ ದಿನ್ನತೈ ದಿಲ್ಲತೈ 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 ತೊಂದಗಡದಗ ದಿನ್ನತೈ ಇಂದನ ದಿನ್ನತೈ ತೊಂದನ ದಿನ್ನತೈ ತೈ ದಿನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತತ್ತ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ
ಜ್ಞಾನ ದೇವ ದೇವ ಚರಣಕ್ಕೆ ಮಣಿವೆವು ಕಳೆ ನಮ್ಮ ನೋವ ಶರಣೆ ಶ್ರೀ ಸುಬ್ರಹ್ಮಣ್ಯ ಆ ಆ ಆ ಆ ಪಾಲಿಸು ಷಡ್ವದನ ಆ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಕಲಾತ್ಮನೆ ಕರುಣಾಳು ಕಮಲ ಮುಖ ಕಲಾತ್ಮನೆ ಕರುಣಾಳು ಕಮಲ ಮುಖ ನಿಲ ಪುರುಷ ಮೇ ಶಾರದಯಾನಿಧಿ ಜ್ಞಾನಪ ವಿಶ್ವದಲ್ಲಿ ದಾನವ ವಿಶ್ವದಲ್ಲಿ ಪಸರಿಸುದಾನಿಯ ಕರುಣದಲ್ಲಿ ಪ್ರಣವ ಮದಿಯ ವಿಧಾನ ಗೆಲೀಲ ಪ್ರಣವ ಮದಿಯ ವಿಧಾನ ಗೆಲೀಲ ದಿನರ ಪುರ ಕಾರುಣ್ಯ ಕಲಾಂಬುದಿ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದಿನ ದಿನ್ನತೈ ತುಮನ ದಿನ್ನತೈ ದಿನ ದಿನ್ನತೈ ದಿಲ್ಲತೈ ದಿಲ್ಲತೈ ತುಂ ತಗಡದಗ ದೇವ ತಗಡದಗ ದೇವ ತಗಡ ದಿಲ್ಲತೈ ತೋಂ ತಗಡದಗ ದೇವ ತಗಡದಗ ದೇವ ತಗಡ ದಿನ್ನತೈ ದಿನ ದಿನ್ನತೈ ತುಮನ ದಿನ್ನತೈ ತೈ ದಿನತೈ ತೈರಲೈ 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 ತತ್ತ ಒಂದೇ ದೇವರ ದೇವ Congato dai
ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಭಾರ ಅಂಬುಜಕ್ಕೆ ಬೊಡಬಡುತ್ತ ವರ್ಣಿಪೆನಿ ಕಥಾಮೃತವ ದಯಸಾಗರೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಳ್ಳುವತಿ ಮುಖದಿಂದರಗ ಜಯತು ಜಯತು ಆದಿಮಾಯೇ ಸರ್ವಭಯ ವಿನಾಶಿನಿಯೇನಿ ಕರುಣದಿಕಾಗೆ ಜನಿಸಿದ ಕ್ಷಣವೇ ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮೊಳೆತು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿ ನೀನು ಎಂಬುದು ಒಂದು ಇದೆ, ಅದು ಅಖಂಡವಾದದ್ದು ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ. ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತು. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯಾ ಎನ್ನುವ ಹಾಗೆ ರೊಂದಿಗೈಯುತ್ತಾ ಇದ್ದೇವೆ. ನಮಗೆ ಆವರಿಸಿದಂತಹ ಭಯವನ್ನು ನಿವಾರಿಸಿದ ಮಹಾ ಭಯ ನಿವಾರಣೆ ನೀನು. ನಿತ್ಯ ನಿರ್ಮಲೆಯಾದಂತಹ ನೀನೇ ನಮಗೆ ಸತ್ಪಥವನ್ನು ತೋರಿ ಮುನ್ನಡೆಸಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆ ತಾಯಿ. ಜಯತು ಜಯತು ಆದಿಮಾಯೇ
ತುಂಬಿದಂತಹ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದ ಒಂದು ಕೇಳಿಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಮಾಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಎಲ್ಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ತೊರೆಯಬೇಕಮ್ಮ. ನೀನಲ್ಲದೆ ಅನ್ಯರಾರಿಹರು ನಮ್ಮ ಅನುರಾಗದೊಳಿಲು ರಕ್ಷಿಸುವವರು ಜ್ಞಾನವಿಹೀನರಾಗಿರರು. ತಾಯಿ ನೀನಿತ್ತು ಸುಜ್ಞಾನ ತೋರಿದ ಕೃಪೆಯುಡು. ಜಯತು ಜಯತು ಆದಿಮಾಯೇ ತಾಯೇ. ಜಗನ್ಮಾತೆ, ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಆವಿರ್ಭಾವ ತಾಯಿ, ನಮ್ಮ ನೆಲೆ ಏನು ಬೆಲೆ ಏನು ಎಂಬುದಾಗಿ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ದಿವ್ಯ ಮಂಗಳ ರೂಪವು ಕಣ್ಣಿಗೆ ಗೋಚರಿಸುವುದು ತಾಯಿ. ಆವಾಗಲೇ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವು ಅನುಗ್ರಹವಾಗಿದೆ ತಾಯಿ. ಆವಾಗಲೇ ಅರ್ಥವಿಸಿಕೊಂಡಿದ್ದೇವೆ, ನೀನಲ್ಲದೆ ಅನ್ಯರು ಯಾರು ಈ ಶರದಿಯ ಮೇಲೆ ನಮ್ಮನ್ನು ಕೊರೆಯುವುದಕ್ಕೆ ಇಲ್ಲ ಎಂಬುದಾಗಿ. ಹಾಗಾಗಿ ಸಾನುರಾಗದಿಂದ ನಮ್ಮೂವರನ್ನು ರಕ್ಷಿಸಬೇಕು ತಾಯಿ. ಜಯ 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 ಜಯ. ಹರಿಹರ ಬ್ರಹ್ಮನ ನಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಕನಕರ್ಯ ಮೂದಕ್ಕೆ ಒರೆದ ಪ್ರೇಮದ ನಿಮಗೆ. ಜನ್ಮರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಕೇಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರೋ ನೀನೇ ಬ್ರಹ್ಮ. ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿಸುತ್ತಿರೋ ನೀನೇ ಹರಿ. ನೇತ್ರಧಾರಿಯಾಗಿ ಶ್ವೇತವರ್ಣದಿಂದಕ್ಕೂ ನೀನೇ ಹರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರಿಯಾಗುವುದಕ್ಕಿದೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಅದಕ್ಕಾಗಿ ನಿಮ್ಮೂವರಿಗಕ್ಕ ಹಾಗೂ ಗುಣವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಸತ್ವರನತಮವೆನು ದಿಪ್ಪಗುಣ ಗುರು ಮತ್ತಿವೆ ನಿತ್ಯ ಪೀಡಿತ ದಿಗವೆತ್ತು ಹರಿಯು. ಅದೇನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಕಾರ್ಯವನ್ನು ಮಾಡು, ನಿನ್ನಿಚ್ಛೆಯಂತೆ ಆಗಲಮ್ಮ. ಹರಿ, ಜನನಿ ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಫಲನ ಕಾರ್ಯ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿಮ್ಮ ಆಜ್ಞೆ ತಾಯಿ. ನಾನು ಕೊಟ್ಟಂತೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿರಿ. ಅಮ್ಮ, ನಿನ್ನಿಂದ ನಮ್ಮನ್ನು ತೊಡಗಿಸಿಕೊಂಡಾಗ ದುಷ್ಟಶಕ್ತಿಯಿಂದ ಕಷ್ಟ ಬಂದ್ರೆ ಏನ್ ಮಾಡ್ಬೇಕು? ಕಷ್ಟಗಳೆಲ್ಲ ನಿಶ್ಚಯ ಬಲಿದವು ಕೊಟ್ಟು ಸಮವ ಇಷ್ಟಲಿ ಬರೆದ ಭಯವಿದ್ದೈದನು ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಜಯ ಜಯ. ಶುಭವಾಗಲಿ, ಜಯ ಜಯ. ಶುಭವಾಗಲಿ. ಹೊರಗಡೆ ರುದಿಸುತ್ತಾನೆ.
ಎಲ್ಲಿಂದ ಬಂದೆ, ಹೇಗೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಯಾರೂ ಸನಿಹದಲ್ಲಿ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಈ ರೀತಿಯಿಂದಲೇ ಜನ್ಮ ಕೊಟ್ಟವರಾರೆಂದು ತಿಳಿಯಲಾಯಿತು. ಇತ್ತು ಸುತ್ತ ಮುತ್ತೆತ್ತಲು ಕಣ್ಣರಳಿಸಿ ಕತ್ತೆತ್ತಿ ನೋಡಿದರೆ ತುಂಬಿದ ಜಲರಾಶಿ, ಕಾರ್ಕತ್ತಲೆಯ ಮುತ್ತ. ಈ ಕತ್ತಲಲ್ಲಿ ನನ್ನ ಹುಟ್ಟು, ಯಾರಿಂದ ನನ್ನ ಹುಟ್ಟು, ಯಾಕಾಗಿ ಒಂದು ತಿಳಿಯುತ್ತ ಯಾರಾದರೂ ಇದ್ದಾರೋ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಜಲದಲ್ಲಿ ಹತ್ತಿಂದ ಇತ್ತ ಹುಟ್ಟಿದ ಕಾರಣದಿಂದ ಗುರುತಿಸುವುದಕ್ಕೆ ಹೆಸರು ಬೇಕು. ಸಾರಿ, ಗುರುತಿಸುವುದಕ್ಕೆ ನಾನು ಹಿರಿಯವ, ನನಗೆ ನೀನು ಹೆಸರಿಡು. ನಿನಗೆ ನಾಮಕರಣ ನಾನು ಮೊದಲು ಮಾಡಬೇಕಲ್ಲ. ಸರಿ, ಆಗಲಿ, ನಿನ್ನನ್ನು ಪರಿಕಿಪೆ. ಆಗಲಿ. ಸರ್ವ ಕಾರ್ಯೇಶು ಸರ್ವದ ಎರೆ ಆನೆ ಮೌನ್ಯದ ಪಾದಗ ಅಡ್ಡನ ಬೂರೊಂದು ಇನಿತ ಇಪ್ಪುರುದ ದಿನಟು ಬಂದುಲೆ ಬಿರ್ವೇರು ಕುಡ್ಲದ ಉಂಡು ಗುರ್ಕಳಿ ಗೋಕರ್ನಾಥ ಕ್ಷೇತ್ರದ ಕೋಶಾಧಿಕಾರುಲ ಶ್ರೀಯುತ ಹರಿಕೃಷ್ಣ ಬಂಟ್ವಾಲ್ ಮೇರ್ಲ ಮಿತ ಚವಡಿ ಬರಡು ಶ್ರೀಯುತ ಕಿಶೋರ್ ಕೊಟ್ಟಾರಿ ಮೇರ್ಲ ಮಿತ ಶರಣ್ ಪಂಪುವೆಲ್ ದೈದಿದ್ದ ಮುಕುಲ್ಲ ಬದಲ ಹಿನಿತ ದಿನಟು ನಮ್ಮೊಟ್ಟಿಗೆ ಸುಮಾರು ಜನ ವಿನ್ನರ್ ನಕ್ಲುಲೇರೆ. ಅಜನೆ ಹಿನಿತ ಇವನಿ ಲೇಸುಡು ನಮ್ಮೊಟ್ಟಿಗೆ ಪರಮ ಪೂಜ್ಯ ಸ್ವಾಮೀಜಿಲು ಲೇರೆ ದತ್ತಾತ್ರೇಯ ಸ್ವಾಮೀಜಿಲು ಅರೆಲ್ಲ ಸ್ವಾಮಿ ದತ್ತಾತ್ರೇಯ ಸಾಯಿ ಸ್ವರೂಪ್ನಾಥ್ ನಮ್ಮೊಟ್ಟುಗುಲೇರೆ ಅರೇನು ಮಾತೇನಲ್ಲ ಪರವಾದ ಭಕ್ತಿದ ಉಡಲ್ಡು ಅರೇನೆ ಮೊಕೆಡೆ ಎದ್ಕೊಂಡೊಂದಿಲ್ಲ ಅರ್ಲ ನಮ್ಮೊಟ್ಟಿಗೆ ವಿನ್ನರಾದ ಸೇರೋ ನೋಡು. ಮೊದಲೇ ಮೂಲು ಸುಮಾರು ಜನ ಬಿನ್ನರ್ ನಕ್ಲುಲೇರು ಮಾತೇರ್ನಲ್ಲ ಪರವಾದ ನವ ಹರಿಕೃಷ್ಣ ಬಂಟ್ವಾಲ್ ಕಿಯೋನಿಸ್ದ ಅಧ್ಯಕ್ಷರನ್ನ ಚಿತ್ತಿನ ಶ್ರೀಮತ ಹರಿಕೃಷ್ಣ ಬಂಟ್ವಾಲ್ ಮೇರೆ ರಡ್ಡು ಇವನ್ಜಿ ಲೇಸುದ ಬಗೆಟ್ ರಡ್ಡು ಪಾತೆರಡು ಬಂದು ವಿನಾಯ್ತು ಒಂದಲ್ಲ. ಮಂಗಳೂರು ನಗರದ ಈ ಒಂದು ಹೃದಯ ಭಾಗದಲ್ಲಿರ್ತಕ್ಕಂತಹ ಬಿರುವೇರು ಕುಡ್ಲ ಇವರ ನೇತೃತ್ವದಲ್ಲಿ ಈ ಒಂದು ಸತೀಶ್ ಪಟ್ಲ ಅವರ ಮೇಲ್ವಿಚಾರಣೆಯಲ್ಲಿ ನಡೆಯತಕ್ಕಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಈ ಒಂದು ದೇವಿ ಮಹಾತ್ಮೆ ಯಕ್ಷಗಾನ ಆಟವನ್ನು ಇವತ್ತಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಮ್ಮ ಈ ಬಿರುವೇರು ಕುಡ್ಲದ ಸಂಸ್ಥಾಪಕ ಉದಯ ಪೂಜಾರಿಯವರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಈ ದೇವಿ ಮಹಾತ್ಮೆ ಮನುಷ್ಯನ ಹೃದಯದಲ್ಲಿ ಧಾರ್ಮಿಕತೆಯ ಬೆಳಕು ಸದಾ ಹರಿಯುತ್ತಿರಬೇಕು. ಇಲ್ಲಿರ್ತಕ್ಕಂಥ ಬ್ರಹ್ಮ ತೇಜಸ್ಸು ಮತ್ತು ಕ್ಷಾತ್ರ ತೇಜಸ್ಸು ಜೊತೆಯಾಗಿ ನಡೆದಾಗ ಒಂದು ಊರು ಬೆಳಗುತ್ತೆ ಅನ್ನುವಂತಹ ದೃಷ್ಟಿಕೋನದಿಂದ ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಧಾರ್ಮಿಕರಲ್ಲಿರ್ಬೋದು ಅಥವಾ ಇನ್ನಿತರ ಯಾರೇ ಮತಧರ್ಮದವರು ಇರ್ಬೋದು, ಈ ದೇಶಕ್ಕೆ ದೇಶ ಭಾರತ ಅನ್ನುವಂಥದ್ದು ಆಧ್ಯಾತ್ಮಿಕತೆಯ ತವರೂರು. ಇಂಥ ಒಂದು ಆಧ್ಯಾತ್ಮಿಕತೆಯ ತವರೂರಾಗಿರ್ತಕ್ಕಂತಹ ಈ ಒಂದು ನಾಡಿನಲ್ಲಿ ದೇಶದಲ್ಲಿ ನಮ್ಮ ದೇಶದ ಪರಂಪರೆ ಮತ್ತು ಈ ದೇಶದ ಸಂಸ್ಕೃತಿಯನ್ನು ನೆನಪಿಸ್ತಕ್ಕಂತಹ ಯಕ್ಷಗಾನ, ಈ ಒಂದು ಯಕ್ಷಗಾನ ಆಟ ಇಲ್ಲಿನ ಎಲ್ಲ ಜನಮಾನಸದ ಹೃದಯ ಮತ್ತು ಮನಸ್ಸುಗಳಲ್ಲಿ ಅದು ಅಚ್ಚೊತ್ತಿ
ನಮ್ಮನ್ನು ಉತ್ತಮ ದಾರಿಗೆ ಕೊಂಡೋಗತಕ್ಕಂತಹ ಈ ಒಂದು ಪುಣ್ಯದ ಯಕ್ಷಗಾನ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ 3 ವಿಧ ಇದೆ. ಭಾರತವನ್ನು ಜಗತ್ತು ಯಾಕೆ ಮೆಚ್ಚುತ್ತೆ ಅಂತ ಹೇಳಿದ್ರೆ, ಇಂಡಿಯಾ ಸ್ಟ್ರೆಂತ್, ಭಾರತದ ಶಕ್ತಿ ಯಾವುದು ಅಂತ ಕೇಳಿದರೆ ಧರ್ಮ, ಭಾರತದ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ಜ್ಞಾನ, ನಾಲೆಜ್, ಭಾರತದ ಶಕ್ತಿ ಯಾವುದು ಅಂತ ಕೇಳಿದ್ರೆ ಕಲ್ಚರ್, ಸಂಸ್ಕೃತಿ. ಈ ಎಲ್ಲವನ್ನ ಸಂಗಮವಾಗಿರತಕ್ಕಂತಹ ಈ ಭಾರತದಲ್ಲಿ ಉತ್ತಮವಾದಂಥ ಜನರು, ಜಗತ್ತಿಗೆ ಭಾರತ ಉತ್ತಮ ಬದುಕನ್ನು ತೋರಿಸ್ತಕ್ಕಂತಹ ಒಂದು ಶಕ್ತಿ ಕೇಂದ್ರ ಅದು ಭಾರತ ಅಂತ. ಭಾರತದ ಸಂಪ್ರದಾಯ ಸಂಸ್ಕೃತಿಯನ್ನು ಬೆಳಗಿಸ್ತಕ್ಕಂಥ ಈ ಯಕ್ಷಗಾನ ಕಲಾ ನಮ್ಮ ಸತೀಶ್ ಪಟ್ಲ ಅವರು ಇಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಬಂದಂತಹ ಇಲ್ಲಿರತಕ್ಕಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಬಿರುವೇರು ಕುಡ್ಲದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಯಕ್ಷಗಾನ ಮುಂದಿನ ದಿನದಲ್ಲಿ ನಮ್ಮಲ್ಲಿ ಒಂದು ಉತ್ತಮ ಬದುಕನ್ನು ನೋಡೋದಕ್ಕೆ, ಉತ್ತಮ ಸಂಸ್ಕೃತಿಯನ್ನು ಕಾಣುವುದಕ್ಕೆ ಮತ್ತು ಉತ್ತಮ ಪರಂಪರೆಯನ್ನು ನಡೆಸುವುದಕ್ಕೆ ನಮಗೆಲ್ಲರಿಗೂ ಚೈತನ್ಯಶಾಲಿಯಾಗಿ ಈ ಯಕ್ಷಗಾನ ಬಯಲಾಟ ನಡೆಯಲಿ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಸೊಲ್ವೆಲು ನನ್ನ 2 ವಿನ್ಯರ್ನ ಪಾತ್ರರಲ್ಲಿ ತುಂಬ ನಿಲಿತ ಒಂಜಿ ಪೀಠಡ್ ನವ ವಿಶೇಷವಾದ ಒಂಜಿ ಮಾನಾದಿಗೆ ಮಲ್ಪೆರೋಲ್ಲ ಬದಲ ಇನಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಡೆ ಒಂಜಿ ವಿಶೇಷವಾದ ಚುಚ್ಚಿನ ಒಂಜಿ ಕಲಾವಿದೆ ಉಲ್ಲೇರೆ ಬಹುಶಃ ಆರ್ನ ಆ ಕಲಾ ಚಾತುರ್ಪುನ ನಮ್ಮ ಗುರ್ತಿಸಾದ ಹಿನಿತ ಈ ಒಂಜಿ ಚಾವಡಿಡೆ ಅರೆಗೊಂಜಿ ಮಾನಾದಿಗೇನೆ ಮಲ್ಪೆರವಲ್ಲ ಜಾದ ಯಾನೆ ವಿತ್ ಚಾವಡಿಗೆ ಎದುಕೊಂಡೊಂದಿಲ್ಲ ಶ್ರೀ ಅಕ್ಷಯ್ ಮಾರ್ನಾಡ್ ದಯದಿದೆ ಮಿತ ಚಾವಡಿಗೆ ಬರಡು. ಅಲ್ಲ ಬಹುಶಃ ನಮ್ಮ ಪೀಠಡು ಒಲಗೌಡು ನಮ್ಮ ಯಕ್ಷಗಾನ ಕ್ಷೇತ್ರಡೆ ಬಾರಿ ಬೇಡಿಕೆದ ಉಪುನ ಚುತ್ತಿನ ಶ್ರೀ ವೇಷಧಾರಿ ನಮ್ಮ ಅಕ್ಷಯ್ ಮಾರ್ನಾಡು ಮೇರೆ ಸೊ ಮೇರೆಗೆ ಹಿಡಿತ ದಿನಟ್ಟು ನಮ್ಮ ಮಾನಾದಿಗೆ ಮಲ್ಪೆರೋಲ್ಲ ಬಂದಿಲ್ಲ ಇದು ತುಂಬು ಆರ್ನ ಒಂಜಿ ಮಾನಾದಿಗೆ ಪತ್ರನ ಓದುದು ಬಕ್ಕ ಬಿನೇರ್ನಗ್ಲ ಕೈಟ್ ಮಾನಾದಿಗೆ ಮಲ್ಪೆರೋಲ್ಲ. ಫ್ರೆಂಡ್ಸ್ ಬಲಲ್ಬಾಗ್ ಬಿರ್ವೇರ್ ಕುಡ್ಲ ರಿಜಿಸ್ಟರ್ಡ್ ಸಾದರಪಡಿಸುವ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಅಲೆಯಂಗಡಿ ಇವರ ಭವ್ಯ ರಂಗಮಂಟಪದಲ್ಲಿ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಸುಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ ಅಕ್ಷಯ್ ಮಾರ್ನಾಡ್ ರವರಿಗೆ ಸಲ್ಲಿಸುವ ಗೌರವದ ಸನ್ಮಾನ. ಶ್ರೀ ಕೃಷ್ಣಪ್ಪ ಪೂಜಾರಿ ಮತ್ತು ಶ್ರೀಮತಿ ಯಶೋಧ ದಂಪತಿಯ ಸುಪುತ್ರರಾಗಿ ಮಾರ್ನಾಡ್ನಲ್ಲಿ ಜನಿಸಿದ ತಾವು ಸ್ನಾತಕೋತ್ತರ ಪದವಿ ಪಡೆದಿರುತ್ತೀರಿ. ಯಕ್ಷಗಾನ ಕಲೆಯ ಬಗ್ಗೆ ಎಳವೆಯಲ್ಲಿಯೇ ಆಸಕ್ತಿಯನ್ನು ಬೆಳೆಸಿಕೊಂಡ ತಾವು ಶಾಲಾ ಕಾಲೇಜು ದಿನಗಳಲ್ಲಿ ಯಕ್ಷಗಾನದ ವೇಷ ತೊಟ್ಟು ವೇದಿಕೆಯಲ್ಲಿ ಮಿಂಚಿರುವಿರಿ. ಕರಾವಳಿಯ ಗಂಡು ಕಲೆ ಎನಿಸಿದ ಯಕ್ಷಗಾನದಲ್ಲಿ ಅದೆಷ್ಟೋ ಜನ ಕಲಾವಿದರು ಮಿಂಚಿ ಈ ಕಲೆಯನ್ನು ಜಗದ್ವಿಖ್ಯಾತಿ ಗಳಿಸುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಯಕ್ಷಗಾನ ಕಲೆಗೆ ಕಲಾಭಿಮಾನಿಗಳಿಂದ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ಸಿಗ್ತಾ ಇದ್ದು ಬಹುಸಂಖ್ಯೆಯ ಯುವ ಕಲಾವಿದರು ಈ ಕ್ಷೇತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಅಂಥವರ ಪೈಕಿ ಯಕ್ಷಗಾನ ಕಲೆಯಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಇಂದು ತೆಂಕುತಿಟ್ಟಿನ ಯಕ್ಷಗಾನದ ಬಹುಬೇಡಿಕೆಯ ಶ್ರೀ ವೇಷಧಾರಿಯಾಗಿ ಮೆರೀತಾ ಇದ್ದೀರಾ. ನಿಮ್ಮ ಈ ಕಲಾ ಸೇವೆಯ ಪಯಣ ನಿತ್ಯ ನಿರಂತರವಾಗಿ ಸಾಗಲಿ ಎಂದು ಹಾರೈಸುತ್ತಾ ಶ್ರೀದೇವರು ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಸಮೃದ್ಧಿಯನ್ನು ನೀಡುವುದರ ಜೊತೆಗೆ ಇನ್ನೂ ಹೆಚ್ಚಿನ ಕಲಾ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಸಂಪ್ರಾಪ್ತಿಸಲೆಂದು ಪ್ರಾರ್ಥಿಸುತ್ತಾ ನೆರೆದಿರುವ ಎಲ್ಲ ಭಕ್ತ ಬಾಂಧವರ ಸಮ್ಮುಖದಲ್ಲಿ ಅರ್ಪಿಸುವ ಗೌರವದ ಸನ್ಮಾನ ಪತ್ರ ಸ್ಥಾಪಕಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಫ್ರೆಂಡ್ಸ್ ಬಲ್ಲಲ್ಬಾಗ್ ಬಿರ್ವೇರ್ ಕುಡ್ಲ ಬಲ್ಲಲ್ಬಾಗ್. ಇವರಿಗೆ ಎಲ್ಲ ಅತಿಥಿಗಳು, ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಪೂಜ್ಯ ಸ್ವಾಮೀಜಿಯವರು ಹಾಗೆಯೇ ಇರುವ ಎಲ್ಲ ಅತಿಥಿಗಳು ಒಟ್ಟು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶ್ರೀಮದ ಅಕ್ಷಯ್ ಮಾರ್ನಾಡ್ ಮೇರೆಗೆ ಇನ್ನು ಕಲಾ ಸೇವೆ ಇಂಚನೆ ದುಂಬರಿಯಡೆ
ಅಪ್ಪ ಶಾರದ ಮಾತನ ಆಶೀರ್ವಾದ ಅನುಗ್ರಹ ಇರಮಿತಿಯ ಫಲ ಉಪಡು ಪನೊಂದು ನನ್ನ ಅಕೀರಿದಂಚಿ ನವ ಚವಳಿಡ್ ಬಿನೇರಾದು ಪುನರ್ ಕೊಟ್ಟಾರಿ ಸಂಘದ ಗುರ್ಕಾರ್ಲು ಐನ ಚುಚ್ಚಿನ ಹಿರಿಯರನ್ನ ಮೊಟ್ಟುಗುಲೇರೆ ಅದ ರಡ್ ಪಾತೆರನ ಅರೆ ಪುರುಷೋತ್ತಮ್ ಕೊಟ್ಟಾರು ನಮ್ಮ ಒಟ್ಟುಗುಲೇರೆ ಅರೆ ರಡ್ ಬಿನಾದಿಗದ ಮದಿಪುಗೋಲ್ಡು ಬಂದು ಕೇಳೋದಿಲ್ಲ ಬಾಲಕೃಷ್ಣ ಕೊಟ್ಟಾರಿ ಬಾಲಕೃಷ್ಣ ಕೊಟ್ಟಾರು ನಮ್ಮ ಒಟ್ಟುಗುಲೇರೆ. ಹರಿ ಓಂ. ಗ್ರಾಮದ ದೇವರನ್ನು ವಂದನೆ ಮಲ್ತೊಂದು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರನ ಪಾದಗ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಬಿರ್ವೇರ್ ಕುಡ್ಲ ಬಕ ರಿತೇಶ್ ಕೊಟ್ಟಾರಿ ಮಕ್ಕಳು ಜಂಟಿಯಾದೀನಿ ಈ ಶ್ರೀ ದೇವಿ ಮಹಾತ್ಮೆ ಬನ್ಪನ ಒಂಜಿ ಪುಣ್ಯ ಕಥಾಭಾಗವನ್ನು ಜನಮಾನಸಗ ಸಮರ್ಪಣೆ ಮಲ್ತೊಂದುಲ್ಲೇರು. ಒವೇ ಒಂಜಿ ಕಾರ್ಯಕ್ರಮ ಮಲ್ಪನಾಂಡ ಐಟು ಶ್ರದ್ಧೆ ಭಕ್ತಿ ಬಕ ಭಯ ಎತ್ತಿನೇ ಅವು ಸಮಾಜಗ ಮುಟ್ಟುನಿಗೆ ಆ ಮೂರ್ತಿ ತತ್ವನು ಧಾರಣೆ ಮಲ್ತೊಂದು ಈ ದೇವಿ ಮಹಾತ್ಮೆದ ಪುಣ್ಯ ಕಥಾಭಾಗವನ್ನು ಜನಮಾನಸಗ ತೆರಿಪಾದ ಧಾರ್ಮಿಕ ಪ್ರಜ್ಞೆಯನ್ನು ಒಂದು ಮೂಡವನ ಮಹಾಮಲ್ಲ ಕಜ್ಜಾಗ ಮಕ್ಕಳು ಕೈಬಾರ್ದೇರು ಮಕ್ಕಳೇ ಪೂರ ಬಿರುವೇರು ಕುಡ್ಲೆ ಬಕ ರಿತೇಶ್ ಕೊಟ್ಟಾರಿ ಸಮಸ್ತ ಕುಟುಂಬದಗಳೇ ಪೂರ ದೇವರ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊರ್ದು ನಲ್ಲ ಇಂಚಿನ ಎಡ್ಡೆ ಪುಣ್ಯ ಕಾರ್ಯ ಮಲ್ಪನ ಯೋಗ ಭಾಗ್ಯನ ಕೊರ್ದು ಕಾಪಾಡಾಡ ಬಂದು ಎನ್ನ ಪಾತರೆಗೆ ಮುಗಿಪನದಿವೆ. ಹರಿಯೋಂ. ಅಂಜನೆ ಬದಲೇ ಇದರ ಕುಡಂಜಿ ಮಾನಾದಿಗೆ ನಡೆಪೆರಂಡು ಬಾರಿ ವಿಶೇಷವಾದ ಚುಚ್ಚಿನ ವ್ಯಕ್ತಿ ಬಹುಶಃ ಇನಿ ಯಕ್ಷಗಾನ ಕ್ಷೇತ್ರ ಈತ ಮಲ್ಲ ಮಟ್ಟದ ಯುವ ಜನ ಮಂದಿ ಇಂಚಿನುಂಡ ಅವು ಮಾತ ಯಕ್ಷಗಾನದಂಚಿ ಮೋನೆ ಪೌಡುಂಡ ಐಕೆ ಮೂಲ ಕಾರಣಭೂತೇರೆ ಬಹುಶಃ ಯಕ್ಷಧ್ರುವ ಪನ್ಪುನ ಚುಚ್ಚಿನ ಬಜಿ ಫೌಂಡೇಶನ್ ಅನ್ನು ಕಟ್ಟದೆ ಏರು ಪಾಪದ ಕಲಾವಿದಿರುಲೇರ ಅಕ್ಲೇನು ಮಿತ್ತು ತೀರ್ಪುನ ಚುಚ್ಚಿನ ಅಕ್ಲ ಮೋನೆಡು ತಿಲಿಕೆ ತೂಡು ಪನ್ಪುನ ಚುಚ್ಚಿನ ಒಂಜಿ ಅಂಗದೀದು ಈ ಒಂಜಿ ಯಕ್ಷಗಾನಡು ಸೇವೆ ಮಲ್ಪುನ ಚುಚ್ಚಿನ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರ್ ನಮ್ಮೊಟ್ಟುಗುಲೇರೆ ದದೀದು ಅರೆ ನನ್ನ ಮಾತೇನಲ್ಲ ಪರವಾದ ಈ ಮಿತ್ತ ಚಾವಡಿಗೆ ಎದುಕೊಂದೊಂದಿಲ್ಲ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರ್ ದದೀದು ಮಿತ್ತ ಚಾವಡಿಗೆ ಬರ್ತದೆ. ನಮ್ಮೊಟ್ಟಿಗೆ ಇನಿ ನಡಪನ ಚುಚ್ಚಿನ ಈ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವರ್ಜ ಕ್ಷೇತ್ರ ಪಾವಂಜೆ ಅಲೆಂಗಡಿ ದೇಥ ಭಾಗವತಿಯರೇ ನಮ್ಮ ಒಟ್ಟುಗುಲೇರೆ ಶ್ರೀಯುತ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರಿ ಆರ್ನ ಮನಾದಿಗದ ಪೀಟೋಡು ಒಳಗಾದೇರೆ ಆರ್ನ ಬಂಜಿ ಮನಾದಿಗದ ಓಲೇನು ಓದೊಂದುಲ್ಲ ಫ್ರೆಂಡ್ಸ್ ಬಲಾಲ್ಬಾಗ್ ಬಿರ್ವೇರು ಕುಡ್ಲ ರಿಜಿಸ್ಟ್ರೇಡ್ ಸಾದರಪಡಿಸುವ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಅಲೆಯಂಗಡಿ ಇವರ ಭವ್ಯ ರಂಗ ಮಂಟಪದಲ್ಲಿ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಸುಸಂದರ್ಭದಲ್ಲಿ ಯಕ್ಷಧ್ರುವ ಗಾನಗಂಧರ್ವ ಗಾನಮಂಧಾರ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಸಲ್ಲಿಸುವ ಗೌರವದ ಸನ್ಮಾನ. ಪಟ್ಲ ಎನ್ನುವ ಉಕ್ತಿ ಕೇವಲ ವ್ಯಕ್ತಿ ಸೂಚಕ ಮಾತ್ರವಲ್ಲ, ಅದೊಂದು ಸರ್ವ ಕಲಾಶಕ್ತರ ಮನದಾಲದ ಸಂಚಲನ ಶಕ್ತಿ. ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ಅಧ್ಯಯನ ಮಾಡಿದ ಮಹಾಬ್ರಾಹ್ಮಣನಿಗೆ ತ್ರಿವೇದಿ ಎಂದು ಹೇಗೆ ಗೌರವಿಸುವರೋ ಹಾಗೆಯೇ ಯಕ್ಷರಂಗದ ಸರ್ವಾಂಗಗಳಲ್ಲಿಯೂ ಸಾಧನೆಗೈದ ಯಕ್ಷಗಾನ ಸವ್ಯಸಾಚಿ ಪಟ್ಲರನ್ನ ಯಕ್ಷಧ್ರುವ ಎಂದು ಜನ ಗೌರವಿಸುತ್ತಾರೆ. ವೇದಗಳಲ್ಲಿ ಸಾಮ, ಮರಗಳಲ್ಲಿ ಅಶ್ವಥ, ಗೃಹಮಂಡಲದಲ್ಲಿ ಸೂರ್ಯ, ಋಷಿಗಳಲ್ಲಿ ಕಪಿಲ ಹೀಗೆ ಮುಂದುವರಿಯುವ ಮಹಾನ್ ಶ್ರೇಷ್ಠ ನಾಮಪಥದಲ್ಲಿ ಪಟ್ಲರ ಹೆಸರು ಕೂಡ ಸೇರ್ಪಡೆಯಾಗಲಿ ಎಂಬುದು ನಮ್ಮೆಲ್ಲರ ಸತ್ತಾಶ್ರಯ. ಪತ್ರಂ ಪುಷ್ಪಂ ಫಲಂ ತೇಯೋ ಮೇ ಭಕ್ತ್ಯ ಪ್ರಯೋಚ್ಯತಿ. ಭಗವಂತನಿಗಷ್ಟೇ ಪ್ರಿಯವಾದರೆ ಭಾಗವತ ಸತೀಶರಿಗೂ ಇದು ಇಷ್ಟವಾದೀತೆಂದು ಇಷ್ಟನ್ನೇ ಇವತ್ತಿನ ಈ ವೇದಿಕೆಯಲ್ಲಿ ಅರ್ಪಿಸ್ತಾ ಇದ್ದೇವೆ. ಭಗವಂತನಿಗಿದು ಭಕ್ತಿಯ ಅರ್ಪಣೆಯಾದರೆ ಭಾಗವತರಿಗಿದು ಪ್ರೀತಿಯ ಅರ್ಪಣೆ.
ಸಾಕಷ್ಟು ಅಭಿಮಾನಿ ಬಳಗ ಹೊಂದಿರುವ ತಮಗೆ ಸದಾ ಪರರ ಕಷ್ಟಕ್ಕೆ ಸ್ಪಂದಿಸುವ ಶ್ರೀಯುತ ಉದಯ ಪೂಜಾರಿ ಬಳ್ಳಲ್ಬಾಗ್ ನೇತೃತ್ವದ ಸಂಘಟನೆ ಬಿರ್ವೇರ್ ಕುಡ್ಲ ಕೂಡ ನಿಮ್ಮ ಅಭಿಮಾನಿಯಾಗಿರೋದು ನೀವು ಮಾಡುವಂತಹ ಅಶಕ್ತ ಕಲಾವಿದರ ಶಕ್ತಿಯಾಗಿ ಕಣ್ಣಾಗಿ, ಶಕ್ತ ಕಲಾವಿದರ ಕಣ್ಮಣಿಯಾಗಿ, ಅದೆಷ್ಟೋ ಸಹ ಕಲಾವಿದರ ಬಾಳಿನೇರಿಗಳಿಗೆ ಸದ್ದಿಲ್ಲದೆ ತಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ ಸಂಸ್ಥೆಯ ಮುಖೇನ ಆಸರೆಯಾಗಿ ನೀವು ತೋರುವ ಆ ಪ್ರೀತಿಗೆ, ಯಕ್ಷಗಾನಕ್ಕೆ ಒಂದು ದೊಡ್ಡ ಸಂಖ್ಯೆಯ ಯುವ ಪ್ರೇಕ್ಷಕ ಸಂದೋಹವನ್ನು ಒದಗಿಸಿದ ಯುವ ಜನಮಾನಸದ ಯಕ್ಷಗಾನಾಸಕ್ತಿಗೆ ಪ್ರೇರಣೆಯಾದ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಶ್ರೀ ದೇವರು ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿ ಸಮೃದ್ಧಿಯನ್ನು ನೀಡುವುದರ ಜೊತೆಗೆ ಇನ್ನೂ ಹೆಚ್ಚಿನ ಕಲಾ ಸೇವೆ ಮಾಡುವಂತಹ ಶಕ್ತಿಯನ್ನು ಸಂಪ್ರಾಪ್ತಿಸಲಿ ಎಂದು ಪ್ರಾರ್ಥಿಸುತ್ತಾ ನೆರೆದಿರುವ ಎಲ್ಲ ಭಕ್ತ ಬಾಂಧವರ ಸಮ್ಮುಖದಲ್ಲಿ ಅರ್ಪಿಸುವ ಗೌರವದ ಸನ್ಮಾನ ಪತ್ರ ಸ್ಥಾಪಕ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಫ್ರೆಂಡ್ಸ್ ಬಲ್ಲಾಲ್ಬಾಗ್ ಬಿರ್ವೇರ್ ಕುಡ್ಲ ರಿಜಿಸ್ಟ್ರೇಡ್. ಅಂಚನೆ ನಮಗೆ ಇನ್ನಿತ ಇವನಿ ಲೇಸಿಗೆ ಸಂಪೂರ್ಣ ಸಹಕಾರ ಕೊರ್ನ ಚಿತ್ತಿನ ಅಂಚನೆ ಇನ್ನಿತ ಇವನಿ ಲೇಸಿಗೆ ನಮಗೆ ಸಂಪೂರ್ಣ ಸಹಕಾರ ಕೊರ್ನ ಚಿತ್ತಿನ ನಮ್ಮ ಟಿವಿದ ಗುರುಕಾರ್ಲು ಡಾಕ್ಟರ್ ಶಿವಶಿವನ್ ಶೆಟ್ಟರ್ ದಯದಿದೆ ಅರ್ಲ ಮಿತ್ತ ಚವಡಿ ಬರಡು ಶಿವನ್ನೇ ದಯದಿದೆ ಮಿತ್ತ ಚವಡಿಗೆ ಬರಡು. ದೈದಿದ ಮಾತ ಬಿನ್ನೇರ್ನ ಕುಲು ವೇದಿಕೆ ಉಂಟದು ಒಂಜಿ ನೆಂಪ ಕಾಣಿಕೆನ ಸಂದ ಒಂದುಲ್ಲ ದೈದಿದ ಮಾತ ಚಾವಡಿ ತಕ್ಷಿತಿನ ಮಾತ ಬಿನ್ನೇರ್ನ ಕುಲು ದೈದಿದ ಮಾತ ಬಿನ್ನೇರ್ನ ಕುಲು ಉದಯ ಪೂಜಾರಿ ಬಳ್ಳಾಲ್ ಬಗ್ಗೆ ದೈದಿದ್ ದುಂಬರ್ಡು ಉದಯನ್ನೇ ಅಜಯನೆ ರಾಕೇಶ್ ಅನ್ನೆ ರಿತೇಶ್ ಕೊಟ್ಟಾರಿ ದೈದಿದ್ ದುಂಬತ್ತದ ಮಾತ ಬಿನ್ನೇರ್ನ ಕ್ಲೇಗಲ ಒಂಜೊಂಜಿ ನೆಂಪ ಕಾಣಿಕೆನ ಕೊರಡು ಪಂದು ವಿನಯ್ ತೊಂದುಲ್ಲ ಉದಯನ ರಿತೇಶ್ ತದಿದೆ ಉದಯ ಪೂಜಾರ್ಲವರ ವೇದಿಕೆ ಬರಡು. ದದಿದೆ ಅಜನೆ ಈ ಒಂಜಿ ಯಕ್ಷಗಾನಡು ಹಿಣಿತ ಯಕ್ಷಗಾನಡು ಕೃಷ್ಣನ ವೇಷಧಾರಿಯಾದ ನಮ್ಮೊಟ್ಟಿಗೆ ಪೇರೆ ಅಜನೆ ತಂಡದ ವ್ಯವಸ್ಥಾಪಕರ್ಲಂದು ಶ್ರೀಯುತ ಮಾಧವ ಬಂಗೇರ ಕೊಲ್ತ ಮಜಲ್ ಮೇರೆ ದೈದಿದ್ದು ಮಿತ ಚವಡಿಗೆ ಬರಡು ಬಂದು ಭಿನ್ನಾಯ್ತೊಂದುಲ್ಲೆ ಉದಯ ಪೂಜಾರ್ಲು ದೈದಿದ್ದು ಮಿತ ಚವಡಿ ಬರಡು ಮಾಧವ ಬಂಗೇರ ಮಾಧವನ್ನೇ ಅಜನೆ ರಿತೇಶ್ ಕೊಟ್ಟಲ್ಲ ದುಂಬತ್ತದು ಮಾಧವನ್ನಾಗೆ ಮಾಧವ ಬಂಗೇರ ಕೊಲ್ತ ಮಚಾಲು
ಬಾರಿ ಒಂಜಿ ಎಡ್ಡ ಕಲಾವಿದರು ಯಕ್ಷಗಾನ ಕ್ಷೇತ್ರದ ಒಂಜಿ ಮುಲ ಕಲಾವಿದರು ಅರೆಗೆ ಉದಯನ ಮೊದಲ ರೀತಿ ಶಾಲುನ ಬೆಪುದ ಶಾಲು ಪೊದೆತ್ತದೆ ಬೇಪುದ ಶಾಲೆ ಅಜನೆ ಪೇಟದ ಹೊರಟು ಫಲವಸ್ತನು ಕುರ್ಪುನ ಮುಖೇನ ಒಂಜಿ ನೆಂಪ ಕಾಣಿಕೆಲ್ಲ ಸೊಂದ ಒಂದುಲ್ಲ ನಲ್ಲಾತು ಹಿರಿನ ಕಲಾಸಭೆ ಇಂಚಿನ ದುಂಬರಿಯಡು ಪಡೆದು ಮಾದವನ್ನಾಗ ಇಣಿತ ದಿನಟು ನಮ್ಮ ಮಾತ ಸೀರ್ ದಿನ ಚುತ್ತಿನ ಬಂದುಲೇನ ಪರವಾದ ಜಿಂಜಿನ ಉಡಲ್ದ ಅವಧಿ ಎಡ್ಡಪ್ಪನು ಈ ಪೊರ್ತುಡು ಸಂದ ಒಂದುಲ್ಲ ಮನದಿಗೆ ಮಲ್ತಿನ ಚುತ್ತಿನ ಮಾತ ವಿನ್ನರ್ ನಕ್ಲೆಗೆ ಸೊಲ್ಮೀನು ಸಂದ ಒಂದು ಅಜನೆ ಅಲ್ಪ ಮೊದಲ ಬತ್ತಿನ ಚುತ್ತಿನ ಮಾತ ಬಂದುಲೆಗೆ ಅಲ್ಪ ಅನ್ನ ಪ್ರಸಾದದ ವ್ಯವಸ್ಥೆ ಉಂಡು ಅಲ್ವಾ 4 ಕೌಂಟ್ರ್ ಉಂಡು 4 ಕೌಂಟ್ರುಡ್ಲ ಪೋದು ರಶ್ಮಿ ಮಲ್ಪಂದ ಸಾವಕಾಶವಾದ ಒನಸು ಮಲ್ತದು ಕೂಡ ಬರ್ತದೆ ನಮ್ಮ ಯಕ್ಷಗಾನ ತೂಪಿಲ ಕಾವಡು ಅಚಾದು ಅಲ್ಪ ಅನ್ನದಾನದ ವ್ಯವಸ್ಥೆ ರೆಡಿ ಉಂಡು ಮಾತೆಲ್ಲ ಆ ಅನ್ನ ಪ್ರಸಾದನ ಜೊತೆ ನೋಡು ಅಂಚನೆ ಸ್ವಲ್ಪ ಯಕ್ಷಗಾನ ದುಂಬರಿ ಉಂಡು ಸೊಲ್ಮೇಲು ಅಂಚನೆ ಒಂಜಿ ಮಂಜಾಲ್ ಕಲರ್ದ ಟ್ಯಾಗದ ಕೀ ಒಂಜಿ ಮಿಸ್ ಆತನ ಎರಗಣ ತಿಕ್ಕದಿತ್ತು ನನಗೆ ಅಂತ ಕೋರ್ಲೆ ಸೊಲ್ಮೇಲು ಓರ್ವ ಒಬ್ಬನ ಬರೇ ಚಿಕ್ಕವ ಸಣ್ಣದು ಕಮಲದ ಮೇಲೆ ಕುಳಿತಿದ್ದಾನೆ ನಿನಗೆ ನೋಡಬೇಡವಾ ಮತ್ತೆ ಸಾಧ್ಯ ಹುಡುಕಾಡ ಹುಡುಕಾಡ ಭಯಗೊಂಡ
ಖಡಿಗರಿರುವರ ಉಪಟಳ ಹೆಚ್ಚಾಗುತ್ತಾ ಇದೆ ಅಂತೆ. ಬರ್ಲಿ ನೋಡೋಣ. ನಮ್ಮನ್ನು ನೀನು ಕಂಡೆ, ಕಂಡದ್ದು ಮಾತ್ರ ಅಲ್ಲ, ನಗೆಯನ್ನು ಬೀರುತ್ತಾ ಇರು. ಏನು ನಾವು ಹಾಸ್ಯದವರ ಹಾಗೆ ಕಾಣ್ತೇವ? ನಾವೇನು ಇಲ್ಲಿ ಬೆತ್ತಲ ನೃತ್ಯ ಮಾಡ್ತಾ ಇದ್ದೇವೋ? ಅಣ್ಣ, ಇವ ನೀರಿನಲ್ಲಿ ಕುಳಿತದ್ದು ಹೇಗೆ? ಎಲೆಯ ಮೇಲೆ. ಎಲೆಯನ್ನು ಎಳೆದ್ರೆ ಇವ ಗುಳುಮ್ಮ ಅಂತ ಹೊರಗೆ. ಯಾರಾದ್ರೂ ಹಾಗೆ ಕುಳಿತುಕೊಳ್ತಾರೋ? ಎಲೆಯನ್ನು ಮುಂದೆ ಇಟ್ಟು ಕೂತುಕೊಳ್ಳುವ ಕ್ರಮ ಉಂಟು. ಇವ ಎಲೆಯ ಮೇಲೆ ಎಲೆಯನ್ನು ಮುಂದೆ ಇಟ್ಟು ನೀವು ಬೇಗ ಮೊದಲು ಗಂಡ ತೋರನೆಲ್ಲಿದ್ದಾನೆ ಎನ್ನುವ ಹಾಗೆ ಎಲ್ಲ ಭಂಡನೆ ನೀನು ಹೇಳಬೇಕು. ನಿನ್ನನ್ನು ವಿಚಾರಿಸುವುದು ಯಾರು ಬಲ್ಲ? ಧೀರ ಶೂರ ವೀರ ಘನ ಗಂಭೀರ ಮಧು ಕೈಟವರ ಧೀರ ಮಧು ಕೈಟವರ ನೀವು ನನಗೆ ತುಂಬಾ ಸಂತೋಷ ಆದದ್ದಲ್ಲ. ಯಾಕೆ? ನೀರ ಮಧ್ಯದಲ್ಲಿ ಒಬ್ಬನೇ ಕುಳಿತು ಬಹಳ ಬೇಸರದಲ್ಲಿದ್ದೆ. ಇದನ್ನು ಕಳೆಯುವುದು ಹೇಗೆ ಯೋಚಿಸುತ್ತಾ ಇದ್ದಂತೆಯೇ ಮಧ್ಯದಲ್ಲಿ ನೀವಿಬ್ರು ಕಾಣ ಸಿಕ್ಕಿದ್ದೀರಿ. ಬಂದವರೇ ಕೆಲವೊಂದು ಪ್ರಶ್ನೆ ಕೇಳಿದ್ದೀರಿ. ಬೇರಲ್ಲಿ ಯಾಕೆ ಕಿರುನಗೆ? ಯಾವತ್ತೂ ಕಾಣದೇ ಇರುವಂತಹ ನಿಮ್ಮನ್ನು ಕಾಣುವಾಗ ಆಶ್ಚರ್ಯ, ಜೊತೆಯಲ್ಲಿ ಸಂತೋಷ. ಈ ಸಂತೋಷವನ್ನು ಹೇಗಪ್ಪ ಹೊರಸೂಸುವುದು? ಹೇಗೆ ಹೇಗೆ ಸಂತೋಷವನ್ನು ಹಾಗೆ ಹೊರಗಡೆ ಇದೆ. ಆಗಲಿ, ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ? ಇಲ್ಲ. ನಮ್ಮನ್ನು ನಿಯಂತ್ರಿಸಿದರೆ ಜಾಗ್ರತೆ. ನಿಮ್ಮ
ನಿಮ್ಮದು ದೊಡ್ಡ ಸ್ವರ. ಎರಡನೇ ಪ್ರಶ್ನೆಗೆ ಉತ್ತರ ಕೊಡುವಾಗ ಇವ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಕಷ್ಟ ಆಗ್ತದೆ. ನಾವು ಮಾತನಾಡಿದ್ದು ನಿಂತ ಮೇಲೆ ನೀನು ಉತ್ತರ ಕೊಟ್ರೆ ಸಾಕು. ಹೌದಾ? ಆ ಬಳಿಕ ನೀನು ಕೇಳಿದಂತಹ ಪ್ರಶ್ನೆ ತೋರು ಬೇಗ. ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ. ಬಂಡ ಅಂತ ನಿನ್ನನ್ನು ಹೇಳಿದ್ದು, ನಿನ್ನನ್ನು ಬಂಡ ಅಂತ ಹೇಳಿದೆ. ನಿನ್ನ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಏನು? ತುಂಬಾ ಸುಲಭ. ಹೇಳು. ಗೊತ್ತಿಲ್ಲ. ಪ್ರಾಮಾಣಿಕವಾದ ಉತ್ತರ. ಕೆಲವರೆಲ್ಲ ಇದ್ದಾರೆ ಗೊತ್ತಿಲ್ಲದಿದ್ದರೂ ಅಸಂಬದ್ಧ ಹೇಳುವವರು. ನೀನು ಹಾಗಲ್ಲ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಎನ್ನುವ ಹಾಗೆ ಹೇಳಿದೆ. ಆಕ್ಷೇಪ ಇಲ್ಲ. ನಿನಗೆ ನಿನ್ನ ಬಗ್ಗೆ ಆದ್ರೂ ಗೊತ್ತುಂಟಾ? ಏನು? ನೀನು ಯಾರು? ಕಾಣುತ್ತಾ ಇದೆಯಲ್ಲ ವಿಶಾಲವಾದ ಜಲಧಿ. ಈ ಜಲಧಿಗೆ ನಿನ್ನನ್ನು ನುಂಗಿ ನೀರು ಕುಡಿಯುತ್ತೇವೆ. ಗಂಟಲಲ್ಲಿ ಇಳಿಯುವ ಪುತ್ತೂರೇನಲ್ಲ. ಹೆಣಕ್ಕೆ ಯಾರಾದ್ರೂ ತುಳಿತಾರ? ನಿನಗೆ ಕಣ್ಣು ಕಾಣುವುದಿಲ್ವೇನೋ? ಶವಕ್ಕೆ ಯಾರಾದ್ರೂ ಗುದ್ದುತ್ತಾರ? ನಿನಗೆ ಕಣ್ಣೇ ಇಲ್ಲವೋ? ಅವ ಸತ್ತಿದ್ದಾನೆ. ನಾನು ಗುದ್ದಿದ ಮೇಲೆ ಶವ ಆದದ್ದು, ನಾನು ಬಡಿದ ಮೇಲೆ ಹೆಣ ಆದದ್ದು. ಹೇಗಲೂ ಸತ್ತಿದ್ದಾನೆ. ತಿನ್ಬೇಡವಾ? ತಿನ್ನುತ್ತೀಯಾ? ತಿನ್ನೋಣ. ನಿಲ್ಲು. ಅವ ಏನು ಹೇಳಿದ್ದಾನೆ? ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ ಅಂತ. ಹಸಿವೆಯಾದಾಗ, ಬಾಯಾರಿಕೆ ಇರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ಯಾಕೆ? ಸೇವಿಸಿದೆವು ಎಂದಾದ್ರೆ ಏನಾಗುತ್ತದೆ? ಆತ ಹೇಳಿದ ಹಾಗೆ ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಿದ್ರೆ 3 ದಿನ ಕಳೆದು ತಿನ್ನೋಣ. 3 ದಿನ ಕಳೆದು ತಿನ್ನುವಾಗ ನಮ್ಮಲ್ಲಿ ವೈಮನಸ್ಸು ಹುಟ್ಟಬಾರದು. ಈಗಲೇ ನಾವು ಪಾಲು ಮಾಡಿಕೊಳ್ಳಬೇಕು. ಹುಟ್ಟಿ ಕೆಲವು ದಿವಸ ಆಗಲಿಲ್ಲ, ಅಣ್ಣ ತಮ್ಮಂದಿರಾದ ನಮ್ಮಲ್ಲಿಯ ಪಾಲು. ಮುಂದಿನವರಿಗೆ ನಾವು ಆದರ್ಶರು. ನಾನು ಪಾಲು ಮಾಡ್ತೇನೆ. ಪಾಲು ಮಾಡು, ನೋಡೋಣ. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ರಕ್ತ ಮಾಂಸ ಅಧಿಕ ನನಗೆ, ಎಲುಬು ಚರ್ಮ ಕಡಿಮೆ ನಿನಗೆ. ಹೀಗಂತ ಹೇಳಿದ್ರೆ ಅಧಿಕ ಅಲ್ವಾ? ಹೀಗೆ ಹೇಳಿದ್ರೆ ಕಡಿಮೆ. ನೀನು ಅಭಿನಯ ಚತುರನಿದ್ದೀಯ, ಹೌದೇನೋ? ಎರಡರಲ್ಲೂ ಕಡಿಮೆ ನನಗೆ ಆಯ್ತಲ್ಲ. ಬೇಗ ನಿನಗೆ ಅರ್ಥ ಆಯ್ತಲ್ಲ. ಮತ್ತೆ ನಿನ್ನ ತಮ್ಮ ಅಲ್ವ? ನೀನು ಪಾಲು ಮಾಡು. ಅಣ್ಣ, ಅವನ ಬಲ ಕೈಯಲ್ಲಿ ನೀನು ಹಿಡಿ, ಬಲ ಕಾಲಿನಲ್ಲಿ ನೀನು ಹಿಡಿ, ಎಡ ಕೈ ಎಡ ಕಾಲಿನಲ್ಲಿ ನಾನು ಹಿಡಿಯುತ್ತೇನೆ. ವಿರುದ್ಧ ದಿಕ್ಕಿಗೆ ಎಳೆಯೋಣ. ಎಳೆದಾಕ್ಷಣ ಅವನ ಶರೀರ ಎರಡು ಬಸಕ್ ಅಂತ 2 ಭಾಗ ಆಗ್ತದೆ. ಶರೀರ 2 ಭಾಗವಾಗುವಾಗ ಬರುವ ಶಬ್ದವೇ ಬಸಕ್ಕ. ಆವಾಗ ರಕ್ತ ಚಿಮ್ಮುತ್ತದೆ. ನಿನ್ನ ಯೋಗ ಇದ್ದಷ್ಟು
ನಿನಗೆ ಸಿಗುತ್ತದೆ, ನನ್ನ ಅದೃಷ್ಟ ಇದ್ದಷ್ಟು ನನಗೆ ಹೇಗೆ ಸಿಗುತ್ತದೆ. ಪಾಲು? 3 ದಿನ ಕಳೆದ ಮೇಲೆ ಮತ್ತು ಒಂದು ಗುಣ ಉಂಟು, ಏನು? ಇವ ಊದಿಕೊಳ್ಳುವುದಕ್ಕೆ ಸಾಧ್ಯ. ನಿನ್ನ ಹಾಗೆ ನೀರಿನಲ್ಲಿ ಇರುವುದಲ್ಲ, ಆಹಾ. ಪರಿಹಾಸ್ಯ ಮಾಡಬೇಡ. ಸರಿ. ಅದೇ ರೀತಿಯಾಗಿ ಕೊಳೆಯುವುದಕ್ಕೆ ಪ್ರಾರಂಭವಾದಾಗ ಪರಿಮಳ ಬರ್ತದೆ. ಒಳೆತ್ರೆ ಪರಿಮಳ ಅಲ್ವಾ? ಹೌದೌದು. ಆಹಾ. ಕ್ರಿಮಿ ಕೀಟಗಳು ಅದೇ ರೀತಿಯಾಗಿ ಹುಳಗಳು ಹಾ. ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ಸರಿ. ಆಗ ತಿನ್ನುವಾಗ ಹಾ. ಕ್ರಿಮಿ ಕೀಟಗಳು ನಮ್ಮ ಮುಖದ ಮೇಲೆ ಹರಿದಾಡುತ್ತಾ ಹಾ. ಅದನ್ನು ತಿನ್ನುವಾಗ ಏನು ರುಚಿ ಇರುವುದು? ಅಣ್ಣ, ಅದಕ್ಕಿಂತಲೂ ರುಚಿ ಯಾವುದವಲ್ಲಯ್ಯ, ಏನು? ನಿನ್ನ ಮುಖದಲ್ಲಿ ಹುಳಗಳೆಲ್ಲ ಹರಿದಾಡುವುದು, ನಾನು ಅದನ್ನು ನೆಕ್ಕಿ ನೆಕ್ಕಿ ತಿನ್ನುವುದು, ಹೊಟ್ಟೆ ಉಬ್ಬೇರಿದಾಗ ನಾನು ವಾಂತಿ ಮಾಡುವುದು, ಮತ್ತೆ ನನಗೆ ಹಸಿವಾಗುತ್ತದೆ, ಆವಾಗ ನಾನೇ ಮಾಡಿದ ವಾಂತಿಯನ್ನು ನಾನೇ ನೆಕ್ಕಿ ನೆಕ್ಕಿ ತಿನ್ನುವುದು. ಹುಳಿ ಹುಳಿಯಾಗಿ ನನ್ನ ವಾಂತಿ ಎಷ್ಟು ರುಚಿ ನೀನು ಹೇಳಬೇಡ, ನನಗೆ ಹಾ. ಸಹಿಸುವುದಕ್ಕಾಗುವುದಿಲ್ಲ. ಏನಾಗುತ್ತದೆ? ಕಡೆಬಾಯಿಯಲ್ಲಿ ನೀರು ಹರಿಯುತ್ತಾ ಉಂಟು. ಯಾಭ. ಈಗ ಹಾ. ನಾವು ಅನುಭವಿಸಿಯೇ ಸಿದ್ಧ. ಸರಿ. 3 ದಿನಗಳ ಕಾಲ ವಿಶ್ರಾಂತಿಗಾಗಿ ಜಲದಲ್ಲಿ ಅಂಗಾತ ಬಿದ್ದು ಕಾಲದಿ ತನುಜರದಿ ಜಯ ಸೇರದಿರುತ್ತಿರೆ ನಳಿನ ನಾಭನು ಸ್ಮರಿಸೆ ಭಕ್ತಿಯೋಳ್ ಆದಿಮಾಯೇನು ಮನದೊಳರಿತನು ಅಸದಳ ಹನನ ಕುಳಿಸುವೆ ಕಪಟದೊಳಗೆದೆನು ತಲ ಮಧು ಕೈಠವರ ಪೊಗಳುತ ನಿಲ್ತಿಲ್ದ ಸಮರ ಭೀಕರತೆಗೆ ಉಲ್ಲೋಲ ಕಲ್ಲೋಲವಾಗಿರುವಂತಹ ನೀರೇ ಸಾಕ್ಷಿ. 5000 ವರ್ಷಗಳ ಹೋರಾಟ ಇವರನ್ನು ಜಯಿಸುವುದಕ್ಕೆ ಅಸಾಧ್ಯವಾದಾಗ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ. ತಾಯಿಯೇ ಬಂದು ಆಡಿದ ಹಾಗಾಯಿತು. ಇವರನ್ನು ಶಕ್ತಿಯಿಂದ ಗೆಲ್ಲುವುದು ಅಸಾಧ್ಯ, ಯುಕ್ತಿಯ ಪ್ರದರ್ಶನ. ಕಾಯ್ತೇನೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಪಾಲು ಹೆಚ್ಚಿನ ತೋಳದ ಗದಕ್ಕೆ, ಪಾಲು ಹೆಚ್ಚಿನ ತೋಳದ ಗದಕ್ಕೆ, ಆಶ್ಚರ್ಯವಂತೆ ನಾವು ಚಲಿಸುವುದೇನು ಅಕ್ಕಳಿಯದ ಬಂದರಹುದು ಸಂಗರದಲ್ಲಿ ಮೆಚ್ಚಿದೆ. ನಾನು ಬೆಕ್ಕಸ ಬೆರಗಾಗಿ ಹೋಗಿದ್ದೇನೆ, ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ. ಯಾಕೆ? ನಿಮ್ಮ ಎದೆಯ ಸಾಹಸ, ಭುಜದ ಶೌರ್ಯ ಇವೆಲ್ಲವನ್ನು ಕಂಡು ಹಾಗಾಗಿ ಹೊಗಳಬೇಕು ಎನ್ನುವ ಆಸೆ ನನಗೆ. ಪೂತುರೆ ಮಝರೆ ಮಝ ಪೂತುರೆ. ಅಣ್ಣ, ಇದೆಲ್ಲ ಹೊಗಳಿಕೆಯ ಶಬ್ದವ? ಅವ ಹೇಳ್ತಾನೆ ಹಾಗೆ. ಮಜರೆ ಅಂತ ಹೇಳಿದ್ದು ಯಾರಿಗೆ? ನನಗೆ. ಕೂತುರೆ ನಿನಗೆ. ಮಜಾ ಕೂತುರೆ ಅದ ಅವನಿಗೆ. ಹೇಗದು? ಅವ ಬಿದ್ದರೂ ಎದ್ದಿದ್ದಾನಲ್ಲ, ಹಾ. ಆದ ಕಾರಣ ಅವನನ್ನು ನಾವು ಹೊಗಳಬೇಕು. ಹೊಗಳು. ನಾನು ಕೂತುರೆ, ಹಾ. ನೀನು ಮಜರೆ, ಹಾ. ಇವ ಮಜ ಪೂತ್ರೆ. ಹೇಗೆ? ಮಜ ಪೂತ್ರೆ ಇಲ್ಲ ಅಂತಾದ್ರೆ ತುಜೆ ಪೂತ್ರೆ. ನಿಮಗೂ ಒಂದು ನನ್ನಿಂದಲಾಗಿ ಶಬ್ದ ಸಿಕ್ಕಿತಲ್ಲ, ಮತ್ತೆ? ಅಲ್ಲಿಗೆ ಮುಗಿಯಲಿಲ್ಲ. ನಿನ್ನ ಕಟಿ, ಅವನ ತುಟಿ, ನಿನ್ನ ಕರುಳು, ಅವನ ಬೆರಳು, ನಿನ್ನ ನಾಡಿ, ಅವನ ಮುಡಿ, ನಿನ್ನ ರಕ್ತ, ಅವನ ಹೊಟ್ಟ, ನಿನ್ನ ಕೇಶ, ಹೊಡಿತೇನೆ ಮಗನೇ. ನನ್ನ ಕೇಶವನ್ನು ಅವನಿಗೆ ಮೀಸೆ ಮಾಡುವುದಕ್ಕೆ ನಾನು ಕೊಟ್ಟಿದ್ದೇನೆ. ನನ್ನ ರೊಟ್ಟೆ ಅವನ ಹೊಟ್ಟೆಯಾಗುವುದು ಹೇಗೋ? ನೋಡುವುದಕ್ಕೆ ಇಬ್ಬರು ಒಂದೇ ರೀತಿ ಇದ್ದೀರಿ, ಹಾಗಾಗಿ ಒಟ್ಟು ಮಾಡಿ ಹೊಗಳಿದ್ದು. ನನ್ನ ಪ್ರತಿಬಿಂಬ ಅವ. ಹೌದು. ಈಗ ನಮ್ಮೊಡನೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು? 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 ಐದು ಪಂಚಸಹಸ್ರ ವರ್ಷಗಳು ಕಳೆದು ಹೋಗಿದೆ. 5000 ವರ್ಷ. ಜಯಾಪಜಯದ ನಿರ್ಣಯ ಆದದ್ದು ಈಗ. ಹೇಳಿಬಿಡು. ಇಷ್ಟದವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವರು ನೀವೇ. ಸರಿ ಸರಿ, ಹಾಗೆ ಬಾ. ನಾವೇ ಗೆದ್ದವರು. ಸರಿ. ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಾಗ್ತದೆ. ಏನು ಮಾಡ್ತೀಯ ನೀನು? ಪುನಃ ತಾಗ್ತೀಯ, ಪುನಃ ತಾಗ್ತೀಯ. ನಾ ತಾಗಲಾರೆ. ನಿಮಗೆ ಏನಾದ್ರೂ ಕೊಡಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದಿದ್ದೇನೆ. ನೀವಿರೋರು ಕರಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪಾವನ ಪಾದ ಹಿಡಿದು ಬೇಡಿದರೆ ನೀವು ಕೇಳಿದ್ದನ್ನು ತಕ್ಷಣ ಕೊಡ್ತೇನೆ. ಎಲ್ಲ ಹುಚ್ಚ. ಅಂತಹ ಕ್ರಮ ಉಂಟೇನೋ? ಇಲ್ವಾ? ಎಲ್ಲಿಯಾದರೂ ಗೆದ್ದವರಿಗೆ ಸೋತವರು ಏನನ್ನಾದರೂ ಕೊಡುವ ಕ್ರಮ ಉಂಟಾ? ಇಲ್ವಾ?
ಗೆದ್ದವರಿಗೆ ಕೊಡುವುದು ಯಾರು? ಸ್ಪರ್ಧೆಯನ್ನು ಸಂಯೋಜಿಸಿದವರು ಗೆದ್ದವರಿಗೆ ಕೊಡಬೇಕು. ಇಲ್ಲಿ ನೀನು ಸೋತವ, ನಾವು ಗೆದ್ದವರು, ನಿನ್ನಿಂದ ನಾವು ಕೇಳುವ ಪ್ರಮೇಯವೇ ಇಲ್ಲ. ಒಂದು ವೇಳೆ ಹೀಗಾದರೂ ಮಾಡಬಹುದು, ಗೆದ್ದಂತಹ ನಾವು ಸೋತಂತಹ ನಿನಗೆ ಕೊಡಬಹುದು. ಯಾಕೆ? ಗೆದ್ದದ್ದು ಅಂದ್ರೆ ಉಳ್ಳವರು, ಸಾಮರ್ಥ್ಯ ಉಳ್ಳವರು. ಸಾಮರ್ಥ್ಯ ಉಳ್ಳಂತಹ ನಾವು ಇಲ್ಲದಂತಹ ನಿನಗೆ ಕೊಡುವುದಕ್ಕೆ ಸಿದ್ಧರಿದ್ದೇವೆ. ನೀವೇನು ಹೇಳುತ್ತೀರಿ, ಆದರೆ ನಂಬಿಕೆ ವಿಶ್ವಾಸ ನನಗೆ ಬರುವುದಿಲ್ಲ. ವಿಶ್ವಾಸ ಬರ್ಲಿಕ್ಕೆ ಏನಾಗಬೇಕು? ನೀವಿಬ್ಬರು ಕರತಟ್ಟಿ ಭಾಷೆಗಳು. ನೀವು ಹೀಗೆ ಹೇಳುವಾಗಲೇ ನನಗೆ ಅರ್ಥ ಆಗ್ತದೆ ನೀವು ಕೊಡುವುದಿಲ್ಲ. ನನ್ನ ಕರ ತಟ್ಟಿರೋ ಎಲ್ಲಿಂಟ ಇದೆಂತದ್ದು ಮತ್ತೆ? ಕರ ಎಲ್ಲಿಂಟ? ಕರ ಕೈ ಹಸ್ತ ಎಲ್ಲ ಒಂದೇ. ಇದು ಕರವ. ಹೌದು, ಇದನ್ನು ತಟ್ಟಿ ಹೇಳಬೇಕು. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವೀರ್ವರು ಕೊಡ್ತೇವೆ. ನಾ ಬೀಸಿದಂತಹ ಬಲೆಯೊಳಗೆ ನೀವು ಸಿಲುಕಿ ಆಗಿದೆ, ನನ್ನ ಕೈಯೊಳಗೆ ಸಿಕ್ಕಿದ್ದೀರಿ. ಕೊಡ್ತೇನೆ ಕೊಡ್ತೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದೀರಲ್ಲ. ಸರಿಯಾಗಿ ಕೇಳಿಸಿಕೊಳ್ಳಿ, ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ಯಾರು ಮಾಡೋದಮ್ಮ ಪ್ರಾಣ ಕೇಳಿದ ಎಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತಾರ. ತಾನು ರಾಗದ ನೀವೇ ಮನದಿರವೆನುತ್ತದೆ ನಿಮ್ಮೋಡಿಲ್ದಂತ ಮಾತ ಏನು ಮಾಡುವುದು? ಮೊದಲಾಗಿ ಮಾತನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಮೋಸ ಮಾಡಿದನಲ್ಲ ಅಣ್ಣ. ತಮ್ಮ, ಅಣ್ಣ ನನಗೆ ಪ್ರಾಣವನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ನನಗೂ ಮನಸ್ಸಿಲ್ಲ. ನನಗೆ ಇನ್ನೂ ಹೆಚ್ಚು ಬೇಡ, ಕೆಲವೇ ಕೆಲವು, ಕೇವಲ ಒಂದು 50 ವರ್ಷ ಬದುಕಿದ್ರೆ ಸಾಕು. ಅಣ್ಣ ಇನ್ನು ಕೇವಲ 50 ವರ್ಷ ಇನ್ನು ಸಾಕು. ನೀನು ಸಾಕು ಬದುಕುತ್ತೀಯ. ಹೌದು ಅಣ್ಣ, ಬದುಕಬೇಕು ಅಂತ ಆಸೆ ಉಂಟು ನಿನಗೆ. ಆದ್ರೆ ಅದಕ್ಕಿಂತ ಮೊದಲು ನನಗೊಂದು ಉಪಕಾರ ಮಾಡುವೆ. ಹೇಳು. ನಿನ್ನ ತಮ್ಮ ನಾನು ನಿನಗಿಂತಲೂ ಒಂದು 10 ವರ್ಷ ಹೆಚ್ಚು ಬದುಕಬೇಡವೆ? 60 ವರ್ಷವಾದರೂ ಹೆಚ್ಚು ಬದುಕುವ ಹಾಗೆ ಒಂದು ಉಪಾಯ ಮಾಡೋಣ. ಹಿರಿಯರಿಗೆ ಕಿರಿಯರು ಗೌರವ ಕೊಡಬೇಕಾದ್ರೆ ನನ್ನ ಮೇಲೆ ನಿನಗೆ ಭಕ್ತಿ ಗೌರವ ಉಂಟಾ ಇಲ್ವ? ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ನೀನು ಅವನಿಗೆ ಪ್ರಾಣ ಕೊಡು. ನಾನು ಕೊಡು. ನಾನು ಪ್ರಾಣ ಕೊಟ್ಟರೆ ನೀನು ಬದುಕುತ್ತೀಯ? ಹೌದು. ಆಗುವುದಿಲ್ಲ. ನಾನು ಪ್ರಾಣ ಕೊಡಲಾರೆ. ಬದುಕಬೇಕು ಎನ್ನುವ ಆಸೆ ನನಗೆ ಅಧಿಕವಾಗಿದೆ. ಹಾಗಾಗಿ ಬೇಕಿದ್ರೆ ನೀನು ಪ್ರಾಣ ಕೊಡು. ನಾವು ಉಪಾಯದಿಂದ ಜಾರಿಗೊಳ್ಳಬೇಕು. ಏನು? ಅವ ಕೇಳಿದ್ದೇನು? ಪ್ರಾಣವನ್ನು ಕೊಟ್ಟು ಬಿಡುವ. ನಮ್ಮ ಶರೀರ ಉಳಿತದಲ್ಲ, ಅಷ್ಟು ಸಾಕು. ಪ್ರಾಣ ಎಲ್ಲಿ ನೋಡ್ತೇನೆ ಎಲ್ಲಿಯಾದ್ರೂ ಉಂಟಾ ಅಂತ. ಪೋಳ ಸಿಗುವುದಿಲ್ಲ. ನಿನ್ನ ತಲೆಯಲ್ಲಿ ಏನೂ ಇಲ್ಲ. ಹೌದೇನೋ? ಪ್ರಾಣ ಹಾಗೆಲ್ಲ ಕೈಗೆ ಸಿಕ್ಕುವಂತದ್ದು. ಪ್ರಾಣ ದೇಹದಲ್ಲಿ ಇಲ್ಲ ಅಂತ ಆದ್ರೆ ದೇಹಕ್ಕೆ ಅಸ್ತಿತ್ವ ಇಲ್ಲ. ಅದು ಗೊತ್ತುಂಟ ನಿನಗೆ? ಹಾಗಿದ್ರೆ ನಾವು ಸಾಯಲೇಬೇಕಲ್ವ? ಇಲ್ಲ, ಖಂಡಿತ ಸಾಯುವುದಕ್ಕಿದ್ದವರು ನಾವಲ್ಲ. ನಾವು ಬದುಕಿ ಸಾಧಿಸುವುದಕ್ಕಿದ್ದವರು. ಏನಾದ್ರೂ ಉಪಾಯ ಉಂಟಾ? ಉಪಾಯವನ್ನು ನಾನೇ ಹೇಳುತ್ತೇನೆ. ಶಹಬಾಸ್ ಕೇಳು. ಕೊಡಿ ಕೊಡಿ. ನಾವು ಪ್ರಾಣವನ್ನು ಕೊಡುತ್ತೇವೆ, ಆದ್ರೆ ಪಡೆಯುವ ಬಗೆ ಹೇಗೆ ಬಲ್ಲೆಯ? ಹೇಗೆ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ತೆರದಿ ಪ್ರಾಣವನ್ನು ಪಡೆ. ನಾನ್ಯಾರು ನೀವ್ಯಾರು ಎನ್ನುವುದನ್ನು ಅರಿಯದೆ ಮರುಳರಂದ ದಿನಗಳ ಹುತ್ತಾ ಇರುವಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಅನುಗ್ರಹಿಸಿ ವಿಶ್ವ ವಿರಾಟ ಸ್ವರೂಪ ನಾರಾಯಣ ನೀರಜ ದಳ ನಯನ ನಾರಾಯಣ ನೀರಜ ದಳ ನಯನ ಘೋರ ದುರಿತ ಸಂಹಾರಣ ದಿನೋದ್ಧಾರ ರಮ ರಮಣ ನಾರಾಯಣ ಕಿರಣ ಶಯನ
ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡ ಕ್ಷಣ ನಮಗೆ ಸುಜ್ಞಾನ ಪ್ರಾಪ್ತವಾಗಿದೆ. ನಾವು ಯಾರು, ನೀನೇನು, ಎಲ್ಲವನ್ನೂ ನಾವು ಅರ್ಥ ಮಾಡಿಕೊಂಡವರಿದ್ದೇವೆ. ಮಾಯೆಯೂ ನೀನೆ, ಮಾಯಾವಿಯೂ ನೀನೆ, ಮಾಯಾ ವಿನೋದನೂ ನೀನೆ. ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಕೊಡುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಬೈದೆವು, ಭಂಗಿಸುವ ಪ್ರಯತ್ನವನ್ನು ಮಾಡಿದೆವು. ನಮಗೆ ಕ್ಷಮೆ ಇರಲಿ, ನಮ್ಮನ್ನು ಕೊರೆಯಬೇಕು. ಶ್ರೀರಾರಣವ ಶಯನ ನಾರಾಯಣ ನೀರಜಧಳ ನಯನ ಮಾಧವ ಅಚ್ಯುತ ಮುಕುಂದ ಜಯ 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 ಜಯ. ಪ್ರಭು, ನಾವು ಬದುಕಬೇಕು ಎನ್ನುವಾಗ ಆಶಿಸಿದ್ರು ಬದುಕು ಇನ್ನು ನಮಗಿಲ್ಲ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಆದರೆ ಒಂದುಂಟು, ಸೂರ್ಯ ಚಂದ್ರ ನಿರ್ವನ್ಯಗಂ, ನಮ್ಮ ಯಶೋಗಾಥೆ ಶಾಶ್ವತವಾಗಿ ಉಳಿಯಬೇಕು. ಅನುಗ್ರಹಕಾರಕನಾದ ನೀನೇ ಕೃಪೆ ಬೀರಬೇಕು ಪ್ರಭು. ಅಭಯವನ್ನು ಕರುಣಿಸಿದವನಿದ್ದೇನೆ. ನನ್ನ ಕರ್ಣ ಕಿಲ್ಬಿಷದಿಂದ ಕಾಣಿಸಿಕೊಂಡವರು ನೀವು ನನ್ನ ಮಕ್ಕಳು. ನಿಮ್ಮ ಹೆಸರನ್ನು ಸ್ಥಾಯಿಯಾಗಿಸುವುದು ತಂದೆಯಾಗಿ ನನಗೆ ಕರ್ತವ್ಯವು. ಹಾಗಾಗಿ ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನ ಅನ್ನಿಸೋನಿದ್ದೇನೆ. ಕೈಟಭನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ನಿಮ್ಮಿರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧೀಯ ಹಾಸುವುದರ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎನ್ನುವಂತಹ ಶುಭ ನಾಮವನ್ನಿರಿಸಿ ಮುಂದಿನ ಜೀವ ಪ್ರಪಂಚಕ್ಕೆ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ. ನಿಮ್ಮ ಮನದ ಅಪೇಕ್ಷೆಯ ಹಾಗೆ ದೇಹಕ್ಕೆ ಒಂದು ಬಿಂದು ನೀರು ಸೋಕದ ತೆರದಲ್ಲಿ ನಿಮ್ಮ ಪ್ರಾಣವನ್ನು ಹೀರುವಂತಹ ಬಗೆ ಹೇಗೆ ಬಲ್ಲಿರ? ನನ್ನ ಜಂಘೆಗಳನ್ನೇ ವಿಸ್ತಾರಗೊಳಿಸ್ತೇನೆ. ಹೀಗೆ ಬನ್ನಿ. ಜನನಿಯಾಗೆಯಲಿ ಮಾಲಿನಿಯೋ ಗರ್ಭನ ತಪವನು ಗೈವೆಯನುತ್ತಲೇ ಕನಕ ಗರ್ಭನ ತಪವನು ಗೈವೆಯನುತ್ತಲೇ ಒನಗಾಗಿ ನಡೆತಂದು ಮನದಿ ಯೋಚಿಸಿದಳು. ಒನಗಾಗಿ ನಡೆತಂದು ಮನದಿ ಯೋಚಿಸಿದಳು. ಜನನಿಯ ಕೇಳಿ ಮಾಲಿನಿಯೋ ಓ ಸಪ್ತಸಾಗರಗಳಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣ ರಂಜಿತವಾಗಿಯೂ ಶೋಭಿಸುತ್ತಾ ಇದೆ ನಮ್ಮೀ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ನಮ್ಮೀ ಪುರದ ನಿರ್ಮಾಣವಾಗಿದೆ. ಹಾಗಂದರೆ ಇಲ್ಲಿ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಎನ್ನುವುದನ್ನು ನಾ ಮನಗಂಡವಳಾಗಿದ್ದೇನೆ. ಅದಕ್ಕೋಸ್ಕರ ಹೆತ್ತಬ್ಬೆಯ ಮನಮನರಿತುಕೊಂಡು ಉತ್ತಮ ಸುಪುತ್ರಿ ಎಂದೆನಿಸಿಕೊಳ್ಳಬೇಕೆನ್ನುವ ಕಾರಣದಿಂದ ಅವಳಿಂದ ಆಶೀರ್ವಾದವನ್ನು ಪಡೆದುಕೊಂಡೆ. ಈ ಕೊಂಡಾರಣ್ಯವನ್ನು ಬಂದು ಸೇರಿಕೊಂಡೆ. ಇಲ್ಲಿಗೆ ಬಂದ ಕ್ಷಣದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಭೀತಿ ಆವರಿಸಿಕೊಳ್ತಾ ಇದೆ. ಹಾಗಿದ್ರೆ ಹೀಗಾಗುವುದಕ್ಕೆ ಕಾರಣ ಏನು? ನಾನು ಅರ್ಥ ಮಾಡಿಕೊಂಡೆ. ಅದಕ್ಕೆ ಸೌಂದರ್ಯವೇ ಕಾರಣವಾಗಿದೆ. ನಾನು ಹೇಗೆ ಇದ್ದೇನೆ? ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ
ಅದರಿಲ್ಲದಾಗ ಹೌದಲ್ಲವೇ? ನಾನು ಸಮೇಶೋಪಿಸುವೆ ಯೌವನದಿಂದ ಗೆಲುವಿಗೆ ಯೌವನದಿಂದ ನಾನು ಸಮೇಶೋಪಿಸುವೆ ಅದರಿಲ್ಲದಾಗ ಇಳೆಯ ಕಮುಕರಿಂದ ಕಳ್ಳದೆ ಇಳೆಯ ಕಮುಕರಿಂದ ಕಳ್ಳದೆ ಎಲ್ಲ ಕಳ್ಳದೆ ಮೋಹಿತ ದುಡಿಯದು ಮೋಹಿತ ದುಡಿಯದು ತಪಕಿಲ್ಲು ವಿಕ್ರಮಗುವುದಿದೆ ತಪಕಿಲ್ಲು ವಿಕ್ರಮಗುವುದಿದೆ ಗೆಲುವಿಗೆ ಯೌವನದಿಂದ ನಾನು ಸಮೇಶೋಪಿಸುವೆ ಯಾವುದರಿಂದ? ಯೌವನದಿಂದ ನಾನು ಹೇಗೆ ತಪಸ್ಸನ್ನಾಚರಿಸುವುದು ಕಷ್ಟ. ಯಾಕೆ? ನನ್ನನ್ನೇ ನಾನು ನೋಡಿಕೊಳ್ಳಬೇಕಾಗುತ್ತಾ ಇದೆ. ಹೇಗೆ ಕಾಣ್ತಾ ಇದ್ದೇನೆ ಗೊತ್ತೇ? ಭೂರಿ ವೈಭವ ಅಂತಿರ್ಪ ಮಮ ಚೆಲುವನು ಸುರನಾರಿಯರು ತವ ಮೋರೆಯ ಮುಚ್ಚಲು ಮೆರವೇಕೆನಿಸುನಿಯ ವಧನ ಚಂದಿರ ಕುಂದ ಕುಟ್ಮಲಾರದನೆ ಶಶಿಮುಖಿ ಚಂದದೊಳು ಬೆಳೆದಿರ್ಪೆ ತರೆಯಳು ನನಗೆ ಸರಿಸಮರು ಯಾರು ಭೇದ ಬಿಜ್ಜಗನ ಇಹ ಸೃಷ್ಟಿಯಲ್ಲಿ ನೀರೆಯರೆಲ್ಲ ಪೋಗಿ ನೇಪಥ್ಯಕ್ಕೆ ವರ ನೀರ್ಯ ವಸುದೆಯಳು ಶೋಭಿರ್ಪ ಶೋಣಿತದಿ ವರ ಮಾತೆ ದಿತಿಗಳು ಪುಟ್ಟಿರ್ಪ ನಂಗೆಣೆ ಯಾರು ಯಾರು ಕೂಡ ಇಲ್ಲ. ಅದು ನನಗೆ ಅರ್ಥವಾದದ್ದು ಹೇಗೆ? ನಾನು ಅಲ್ಲಿಂದ ಇಲ್ಲಿಯವರೆಗಾಗಿ ಬರುವಾಗ ಅದೆಷ್ಟೋ ನಾರೇಮಣಿಯರು ನನ್ನ ಕಂಡು ಮಾಡಿದ್ದು ಹೇಗೆ ಗೊತ್ತೇ? ಯಾಕಿರಬಹುದು? ನನಗರ್ಥ ಆಯಿತು. ಅಲ್ಲಿರದಂತಹ ಸೌಂದರ್ಯವನ್ನ ಇತ್ತ ಕಡೆ ಗಮನಿಸಿದಂತಹ ಸಮಯದಲ್ಲಿ
ಮಾತ್ಸರ್ಯ ಭಾವನೆ. ಛೇ, ಆ ಮಾತ್ಸರ್ಯದ ಕಿಚ್ಚಿನಿಂದ ನನ್ನ ತಪಸ್ಸಿಗೆ ಯಾವುದೇ ರೀತಿಯಾದಂತಹ ಕಿಚ್ಚನ್ನು ಹತ್ತಿಸುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಡೋಣ. ಇನ್ನೊಂದು ವರ್ಗ ಯಾವುದು ಗೊತ್ತುಂಟೆ? ಇಳೆಯ ಕಾಮಕರನ್ನ ಕಂಡರೆ ಅಯ್ಯೋ, ಅವರ ತೊಂದರೆಯೇ ಹೆಚ್ಚಾದದ್ದು ಸ್ವಾಮಿ. ಒಂದು ಕಡೆ ನೆಮ್ಮದಿಯಾಗಿ ಓಡಾಡುವುದಕ್ಕೆ ಬಿಡುವುದಿಲ್ಲ. ವಿಕೃತ ಕಾಮಿಗಳು. ಅಷ್ಟು ಮಾತ್ರ ಅಲ್ಲ, ಸುರರೆಂಬ ಹಗೆಗಳಾಗಿ ಹರು ನಮ್ಮ ಏಳ್ಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಚಂಗನೆ ಜಿಗಿದೋಡುವ ಜಿಂಕೆ ತೆರೆದಲಿನ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅದಾಗುವುದಿಲ್ಲ. ವ್ಯಾಘ್ರಗಳ ಭೀತಿ ನನಗುಂಟು. ಇನ್ನು ಪಸೆರಗಡದಳು ಕುಳಿತು ಕೆಂಪೇರಿದ ಕೊಕ್ಕಿನಿಂದ ಪಣ್ಗಳ ಕುಕ್ಕೆ ತಿನ್ನುವ ಗಿಳಿಯಾದರೆ ಹೇಗೆ? ಅದಾಗುವುದಿಲ್ಲ. ಅಲ್ಲಿ ಬೇಟೆಗಾರನ ಭೀತಿ. ಹೇಗೆ ತಪಸ್ಸನ್ನು ಆಚರಿಸುವುದು? ಒಟ್ಟು ಸಮಸ್ಯೆ. ಅದು ಅಲ್ಲಿ ನೋಡಿಯುತ್ತೆ, ಮಹಿಷಿಗಳ ಹಿಂಡು ಇತ್ತ ಕಡೆಗಾಗಿ ಧಾವಿಸಿ ಬರ್ತಾ ಇದೆ. ನನಗದುವೇ ಸರಿಯಾದ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನ ಅಂತ ತಪಸ್ಸನ್ನು ಆಚರಿಸುತ್ತೇನೆ. ಲೋಕ ಕಲ್ಯಾಣವಂತೆ ನಮ್ಮ ಉದ್ದೇಶ ಎನ್ನುವ ಹಾಗೆ ಘೋರವಾದಂತಹ ಕಾಂತಾರವನ್ನು ಪ್ರವೇಶಿಸಿ ತಪಸ್ಸನ್ನು ಆಚರಿಸುತ್ತಿರುವಂತಹ ಶುಭಾಶ್ವಕನ ತಪಸ್ಸಿಗೆ ಹಿಂದೆ ಉರಿಯಿಂದಾಗಿ ಭಂಗ, ವಿಪರೀತವಾದಂತಹ ಉರಿ. ಯಾಕೆ ಏನು ಎನ್ನುವ ಹಾಗೆ ನಮ್ಮೆಲ್ಲ ತರ್ಕಿಸುವುದಲ್ಲ, ಭಗವಂತನ ಅನುಗ್ರಹದಿಂದ ಸಂಪಾದಿಸಿರುವಂತಹ ದಿವ್ಯ ದೃಷ್ಟಿ ಇದೆ. ಏನು ದಿವ್ಯ ದೃಷ್ಟಿಯಿಂದ ಪರೀಕ್ಷಿಸಿದಂತಾದ್ರೆ ಕಾಣುತ್ತಿರುವುದಾದರೂ ಏನು ಸ್ವಾಮಿ? ದ್ವಿತೀಯ ಮಗಳಾದಂತಹ ಮಾಲಿನಿ ತನ್ನ ದೇಹವನ್ನು ಮರೆಸಿಕೊಂಡಿದ್ದಾಳೆ. ಮಹೇಶ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇಂತಹ ಮೋಸದ ತಪಸ್ಸಿನಿಂದಾಗಿ ಅಪಮಾನ ಮಾಡಿದ್ದು ನಮ್ಮಂತಹ ಮುನಿಕುಲಕ್ಕೆ. ಇವಳನ್ನು ಹೀಗೆ ಬಿಟ್ಟೆ ಅಂತಾದ್ರೆ ಲೋಕದ ಪ್ರತಿಯೊಬ್ಬರು ಕೂಡ ಇಂಥ ದುಷ್ಟದ ಹಾದಿಯನ್ನು ಹಿಡಿತಾರೆ. ಹಾಗಾಗಬಾರ್ದು. ಲೋಕಮುಖಕ್ಕೆ ಇವಳೊಂದು ಪಾಠವಾಗಬೇಕು. ಅದ್ಭುತರಿಂದವಾಗಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಿರುವಂತ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಶುಪಾರ್ಶ್ವಕನ ಶಾಪ ತಲೆ ನಾಡಿಸುತ್ತಿರುವೆಯಾ? ಶುಪಾರ್ಶ್ವಕ ಶಾಪ ಕೊಟ್ಟಾರೆ ಏನಂತೆ? ಬರುವ
ಅವನಿದ್ದಾನೆ ಬ್ರಹ್ಮ. ಉಳಿಸಿಕೊಂಡೇನು ಎನ್ನುವಂತ ಅಪರವಾದಂತಹ ವಿಶ್ವಾಸವೇ? ಹಾಗಾಗುವುದಿಲ್ಲ. ಬ್ರಹ್ಮ ಬಿಡು, ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಬರಿ ಮಾಡ್ತೇನೆ. ಅದೇ ಹೋಗಲಿ. ಅಪ್ಪ, ಸ್ಥಳ ಉಂಟ ಇಲ್ಲಿ ತಪಸ್ಸು ಮಾಡುವುದಕ್ಕೆ? ಜಾಗವೇ ಇಲ್ಲ. ಸೂಕ್ತವಾದಂತಹ ಪ್ರದೇಶವನ್ನರಸಿ ಏನಿದು ಘನತರ ತಪವೋ, ಮಾಲಿನಿ ಮೈಯೇನಿ ಬಾಲಿಗೆ ಸಿಕ್ಕವೋ, ಏನಿದು ನಿಷ್ಕಲ್ಮಶವಾದ ಭಕ್ತಿಭಾವವನ್ನು ಕಂಡು ಸತ್ಯಲೋಕದಿಂದ ಧರೆಗಿಳಿದಿದ್ದೇನೆ. ಮನದ ವಾಂಛೆಯನೆಂಬುದನ್ನು ಕೇಳಿಕೋ, ನಡೆಸಿಕೊಡುತ್ತೇನಮ್ಮ. ಕರುಣಸಾಗರ ದೇವ ಪರಮೇಶಿ ಕೇಳೈಗಾಗ, ಕರುಣಸಾಗರ ದೇವ ಪರಮೇಶಿ ಕೇಳೈಗಾಗ, ಹರುಷದಿಂದಲಿ ಮನದಿರವಾಗ ಬಯಸಿನ ವಿರಾಜಿಸಿದೆನು ಘೋರ ತಪವ, ಕರುಣಸಾಗರ ದೇವ ಪರಮೇಶಿ ಕೇಳಯ್ಯ ದೇವ. ಭವಿಷ್ಯದ ಬೆಳವಣಿಗೆಯ ಬಯಕೆಯು ಬಸಿರೊಡೆದ ಕಾಲಕ್ಕೆ ಬಂಗಾರೋದರನಾದಂತಹ ನಿನ್ನನ್ನು ಭಜಿಸಿದ ಭಗವಂತ ನನ್ನ ಭಾವ ಪೂಜೆಗೆ ಮೆಚ್ಚಿ ಮೈದೋರಿದೆಯಾ ತಂದೆ. ನನ್ನ ಬಯಕೆಗಳು ಇಷ್ಟೇ. ಪರಾಕ್ರಮಿಯು ಪರಮ ಸಾಹಸಿಗನು, ಪ್ರಭುತ್ವದ ಧ್ವಜವನ್ನ ಸ್ಥಾಪಿಸಬಲ್ಲವನು, ಪೌರುಷವಂತನು, ಪ್ರಕಾಂಡನು, ಪ್ರಮುಖನೂ ಆದಂತ ಪುತ್ರನೋರ್ವನನ್ನು ನನ್ನ ಪಾಣಿಗ್ರಹಣದ ಬಳಿಕ ಅನುಗ್ರಹಿಸು ಪರಮಾತ್ಮ. ಸಂತೋಷ. ಆದ್ರೆ ಒಂದು ವಿಚಾರ, ಏನು? ಹುಟ್ಟುವ ಮಗ ಮಾತ್ರ ಕೋಣನಾಗ್ತಾನೆ. ನಾನೇನು ಅಪರಾಧವನ್ನು ಮಾಡಿದ್ದೀನಿ ಸ್ವಾಮಿ, ನನಗೆ ಯಾಕೆ ಇಂತಹ ಶಿಕ್ಷೆಯನ್ನು ಕೊಟ್ಟಿಲ್ಲ? ಮರುಗಬೇಡ. ಮುನಿವರ ಹೊರೆದ ವಚನವು ತಪ್ಪದರಿಗದು, ತರಳ ಮಹಿಷನು ಜನಿಸಿದರು ನಿಲ್ಲುವುದರದಲ್ಲಿ ಮುಂದೆ ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲೇನು ತಸೋದಯಿಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ. ಆ ಆ ಆ ಪ್ರಭು, ತಪಸ್ಸಿಗೆ ಒಲಿದಂತಹ ನಾನು ಮುನಿದು ಈ ರೀತಿಯಾಗಿ ಶಾಪವಾಕ್ಯವನ್ನಾಡಿದೆ ಎಂಬ ಹಾಗೆ ಭಾವಿಸಬೇಡ. ಮತ್ತೆ ನಿನ್ನ ಸ್ಥಿತಿಗೆ ನೀನೇ ಕಾರಣಳಾಗಿದ್ದೀಯ. ಅದು ಹೇಗೆ ತಂದೆ? ನಿಜವನ್ನು ಮರೆಗೊಳಿಸಿ ಮಹಿಷಿ ಆಕಾರವನ್ನು ತಾಳಿ ಕಠಿಣವಾದಂತಹ ತಪಸ್ಸಿನಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡವಳು. ಪರಿಣಾಮವಾಗಿ ಸುಪಾರ್ಶ್ವಕ ಎನ್ನುವ ಮಹಾಮುನಿ ಕೂಡ ಸಮೀಪದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದ. ನಿನ್ನ ತಪೋಜ್ವಾಲೆಯಿಂದಲಾಗಿ ಆತನದಾದಂತಹ ತಪಸ್ಸು ಕೆಟ್ಟು ಹೋಯಿತು. ಸಿಟ್ಟುಗೊಂಡಂತಹ ಆತ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ ಶಾಪ ಕೊಟ್ಟಿದ್ದಾನಮ್ಮ. ನೀವು ಬಂದ ಮೇಲೆ ಆ ಶಾಪದ ಭೀತಿ ನನಗಿರುವುದಕ್ಕೆ ಸಾಧ್ಯ ಉಂಟೆ? ಭವಿಷ್ಯದ ಬಗ್ಗೆ ಅರ್ಥ ಮಾಡಿಕೊಂಡಂತಹ ಆತ ಮತ್ತೊಂದು ವಿಷಯವನ್ನಾಡಿದ್ದಾನೆ. ಹೇಗೆ? ನಾನು ಕೊಟ್ಟ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದಲೂ ಅಸಾಧ್ಯವಾಗಲಿ ಎಂಬ ಹಾಗೆ. ನನ್ನ ಆಸೆ ಎನ್ನುವುದು ಬಂಜೆಯಾಗಿ ಉಳಿಯುತ್ತೆ ತಂದೆ. ಋಷಿವಚನ ಯಾವ ಕಾಲಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ನಿನ್ನ ಮನದ ಆಶೆ ಏನು? ಹುಟ್ಟುವಂತಹ ಮಗ ವೀರನಾಗಿ ಶೂರನಾಗಿ ಪರಾಕ್ರಮಿಯಾಗುವುದರ ಮುಖೇನ 3 ಲೋಕ ವಿಜಯಿಯಾಗ್ತಾನೆ. ಮನದ ಆಸೆ ಈಡೇರ್ತದೆ, ನಿನಗೆ ಶುಭವಾಗ್ತದೆ. ಧನ್ಯಳಾದೆ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಕಲಗಲು ಸರ್ವನೆ ತಡಿಯೇ. ಕಳದೊಡು ನಿಜ ರೂಪವನ್ನು ಗಳೆಯುತ್ತದೆ ಮನೆಗಿರಿಯ
ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡಬಹುದು. ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಿದಾಗ ಪಾತಾಳ ಲೋಕದಲ್ಲಿ ಕಾಲಕ್ಕೆ ವಂಶದಲ್ಲಿ ವಿದ್ಯುನ್ಮಾಲೆ ಎಂಬವನಿದ್ದಾನಂತೆ. ಇವನೇ ಸರಿಯಾದವರ. ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸ್ತೇನೆ. ಪಾತಾಳದ ಮಧುಬಳಕೆ ಯಾರೆಂಬುದಾಗಿ ಕೇಳಿದ್ದೀರಿ. ಆಯುಂದುಕೊಳ್ಳಬಹುದು. ಕಾರ್ಯ ಅನೇಕ ವಿಧ ಆಲಿಸಬೇಕು. ಸಾಧಿಸಬೇಕೆಂಬಂತಹ ಛಲ ಮನಸ್ಸಿನಲ್ಲಿ ತೋರಿಸಿದಾಗ ಪಾತಾಳದಲ್ಲಿ ಮಧುಬನ ಎನ್ನುವಂತಹ ಪುರವನ್ನು ಕಟ್ಟುವುದರ ಮೂಲಕವಾಗಿ ನಮ್ಮವರನ್ನೆಲ್ಲ ಬಂದುಗೂಡಿಸಿದೆ. ಆಗ ನನ್ನವರು ಹೇಳಿದ ಮಾತು, ಆವ ಬಲವಿದ್ದೊಡೆ ಅನ್ಪಲ ದೈವ ಬಲ ಇಲ್ಲದಿದ್ದೊಡೆ ಎನ್ನುವ ಕಾರಣಕ್ಕಾಗಿ ನಮ್ಮ ದೇವ ನನ್ನ ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿದೆ. ವರಬಲಾನ್ವಿತರಾದೆ ಮಂತ್ರಿ ಮಂಡಲವನ್ನು ರಚಿಸಿದ್ದೇನೆ. ಒಬ್ಬ ನಾಯಕನ ಜೀವನ ಸಾರ್ಥಕತೆ ಆಗಬೇಕು ಅಂತಾದ್ರೆ ಮದುವೆ ಆಗಬೇಕು. ಹಾಗಾಗಿ ದಿತಸಂಜಾತಿಯಾದಂತಹ ಮಾಲಿನಿಯೊಡನೆ ಮದುವೆ ಎನ್ನುವುದು ನಿಶ್ಚಯವಾಗಿದೆ. ತಡ ಮಾಡುವುದಲ್ಲ, ಸಿಬ್ಬಳ ಸಮೇತವಾಗಿ ನಡೆಯುತ್ತೇನೆ. ಮದುಮಗ ಬಂದದಾಗಿದೆ, ಅಲ್ಲಿ ನಿಂತುಕೊಳ್ಳುವುದು ಸರಿಯಲ್ಲ. ಹೀಗೆ ನಮಗೆ ಪ್ರತ್ಯೇಕವಾದಂತಹ ಸ್ಥಳ ಉಂಟು. ರತ್ನದ ಕಂಬಳಿಯನ್ನು ಹಾಸಿದ್ದೇನೆ. ವಿದ್ಯುನ್ಮಾಲಿ ಓಲೆಯಲ್ಲಿ ಪುರೋಹಿತರನ್ನು ಕರ್ಕೊಂಡು ಬರಬೇಕೆಂಬುದಾಗಿ ಹೇಳಿದ್ದೇನೆ. ಅವರು ಕಾಣುವುದಿಲ್ಲವಲ್ಲ. ಬಂದಿದ್ದಾರಲ್ಲ ಆಶೀರ್ವಾದ ಹೇಳಿದ ಹಾಗೆ ಮದುವೆ. ಹೌದು. ಹುಡುಗಿಯನ್ನು ನೋಡಿದ್ದ ಇಲ್ಲ. ಹುಡುಗಿ ನೋಡ್ಬೇಕಲ್ಲ. ವ್ಯವಸ್ಥೆ ಮಾಡು ಅಮ್ಮ. ಹೆಂಗೇನು ಕಳಿಸ್ಬೇಕಾದ್ರೆ ಹೆಂಗಸರು ಬೇಕು. ಅಮ್ಮ ಒಂದು 4 ಮಂದಿ ಹೆಂಗಸರು ಹೇಳಿ ಆಯ್ತಾ. ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದ್ರೆ ಸಾಕು, ಇಲ್ಲದಿದ್ದರೆ ಬರುವುದು. ಯಾಕೆ ಸ್ವಾಮಿ ಆ ಮಾತು ಹೇಳಿದ್ದು? ಈ ಕಾಲದಲ್ಲಿ ಹೇಳ್ತಾ ಇದ್ದೇನೆ, ಮದುವೆ ಆಗಿ 3-4 ಮಕ್ಕಳ ತಾಯಂದಿರದು ಕೆಲವು ಹೆಂಗಸರಿಗೆ
ಸೀರೆ ಉಡುವುದಕ್ಕೆ ಬರುವುದಿಲ್ಲ. ಓ ಹಾಗೆ ಮಲಗಿಲ್ವ ಹೆಂಗಸರು? ಇದ್ದಾರೆ. ಹೋಗಿ ಸೀರೆ ತೆಗೆದುಕೊಂಡು ಹೇಳಿ. ಯಾಕಂದ್ರೆ ಗಳಿಗೆ ತಪ್ಪಿದರೆ ಗುಳಿಗೆ ನಷ್ಟ ಗಾದೆ ಇದೆ. ರಾಯರೇ, ಈ ಕಡೆಗೆ ಬನ್ನಿ. ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಎಲ್ಲಿದ್ದಾಳೆ? ಹೋಯ್ ರಾಯರೇ, ಹುಡುಗಿ ಸಭೆಯಲ್ಲಿ ಕೂತ್ಕೊಳ್ಳುತ್ತಾಳೆ ಎಂದು ನಿಮಗೆ ಯಾರ ಹೇಳಿದ್ದು? ಸಭೆಗೆ ಎಂದರೆ ಮಂಟಪಕ್ಕೆ ತಿರುಗಿ ನೋಡಿ. ಹಾ ಹಾಗೆ ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಕರೀತೇನೆ. ಮಹಾರಾಣಿ ಹುಡುಗನೊಬ್ಬ ಸಿಕ್ಕಿದೆ, ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳ್ಬೇಕು ಸ್ವಾಮಿ. ಕೇಳಬೇಕು. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದ ಮಾತು ನೀವು ಕೇಳಲಿಲ್ವಾ? ಏನು? ಬಳಿಕ ಆಳಲ್ವ ಸುತೆಯ ಶಾಪಗಳಿಗೆ ಗುರಿಯಾಗುವ ವರಪಿತ ಪುರೋಹಿತ ಸಹಿತ. ನನ್ನ ಮನೆ ನೀನು ತಲೆ ಮೇಲೆ ಉಂಟು ಸಹಿತ ಪಾಲು ಉಂಟು ಅಂತ ಒಂದು ಮಾತು ಕೇಳಿಲ್ವಾ? ಅಮ್ಮ ಹೇಗಿದ್ಯಮ್ಮ? ಹೌದಾ? ಹೇಗೆ ಅಮ್ಮನಿಗೆ ಆದ್ರೆ ನನಗಾದೀತು. ಹಾಗೆ ಬೇಕು. ಒಳ್ಳೆ ಕಲಿಸಿಕೊಟ್ಟಿದ್ದಾರೆ. ಆಯ್ತು ಮಾಡಬಾರ್ದು. ಎಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಹೋಗಿ ಭಾಷೆಗೆ ಕವದಲ್ಲ, ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಅಂತ ಮೂವರ ಅಂತರ್ಪಿಸಿ ನೀವೇ ದೊಡ್ಡ ಪಿಶಾಚಿ. ಅದಲ್ಲ ಅಂತರ್ಪಟದ ಅಣ್ಣ ವಾದ್ಯದಕ್ಕೂ ಬೈದರತ್ತ ದಾರೆಗಾಣಗ ಊರ್ತುರ್ಲೆ ತುರ್ಕನಕ್ಕೊಂದು ಬೋಡ್ತಿದ್ದೆ ಆಯ್ಕೊಂಡು ಎಲ್ಲ ಸಾಧ್ಯ ಬೋಣಗ ಒಯ್ ಬಟ್ಟೆ ಕೋಡ್ದ ಕಾಸು ಕೊಡ್ಲೆ ಬಟ್ಟ ನಮ್ಮದಾಲ ತಿಕ್ಕದು ನಂಕಲ ಅಕ್ಕಲೆ ಕೊಡ್ತಾ ಹೊಡತ್ತೆ. ಅಣ್ಣ ಅಣ್ಣ ಕರ್ನದ್ದಾರೆ ಓ ದೇವರ ಕೆಡು ಮುಂದೆ ಆಪ್ಜನ್ನ ಬಲಿ ದೂರ ಬುಡಕಲೆ ಬಲಿ ಜಾಗುತ್ತೆ. ನಾನು ಸುತ್ತಲ ಇದ್ದುಂಡು ರಾಯರ ಈ ಕಡೆಗೆ ಬನ್ನಿ. ಅಮ್ಮ ಹುಡುಕೆ ಕೈಯಲ್ಲಿ ಕೊಡಿ. ಓ ರಾಯರ ಇಳ್ಕೊಂಡು ರಾಯರೇ, ಯಾಕೆ ಗೊತ್ತಾಯ್ತಾ? ಅವತ್ತೇನು ತಲೆ ಕಡಿಲಿಕ್ಕೆ ಉಂಟ? ತಲೆ ನಿನ್ನನ್ನು ಕಡಿದೆ. ಅದು ಯಾಕೆ ಗೊತ್ತಾಯ್ತಾ? ಯಾಕೆ ಹುಡುಗಿಯ ಕೊರಳಿಗೆ ಹಾಕುದಕ್ಕೆ ನಿಮಗಲ್ವಾ? ನಾನು ಹೇಳ್ತೇನೆ, ಆಮೇಲೆ ಹಾಕಿದ್ರೆ ಸಾಕು. ಆಗಲಿ. ತದೇವ ಲಗ್ನಂತು ಜೀವಂತು ದೇವ ತಾರಾಬಲಂತು ಚಂದ್ರಬಂತು ದೇವ. ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೊರಡಲಿದೆ. ಭಕ್ತಾದಿಮಾನಿಗಳು ಹಣ್ಣು ಉತ್ಸವ ಮೂರ್ತಿ ಕಟ್ಟೆ ಪೂಜೆ ಅಲ್ಲ, ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ ಹೋಗುದು. ಗೊತ್ತಾಯ್ತಲ್ಲ? ಮತ್ತೆಂತ ಎಂತ ದಾರ ಕಲಶ ಒಂದು ಹಿರಿಯರನ್ನು ಅವರಿಂದ ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯಿತು. ಎಷ್ಟು ದೊಡ್ಡ ಸಭೆ ಮಾರಾಯ. ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸದಿದ್ರೆ ಅವರಿಗೆ ಬೇಸರ ಆಗ್ತದೆ. ಯಾಕೆ ಅಷ್ಟು ದೂರದಿಂದ ನಾವು ಬಂದಿದ್ದೇವೆ, ನಮಗೊಂದು ಮರ್ಯಾದೆ ಕೊಟ್ಟಿಲ್ಲ ಅಂತ. ಹಾಗಾದ್ರಿಂದ ಒಟ್ಟು ಸುಲಭ. ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ, ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಲಿ, ಅವರಷ್ಟಕ್ಕೆ ಮುಟ್ಟುತ್ತಾ ಇರ್ಲಿ, ನಮ್ಮ ಕೆಲಸ ಆಗುತ್ತಾ ಇರ್ಲಿ. ಹಾಗೆ ಹೇಯ್ ಪುರೋಹಿತರು ಎಂತಾಯ್ತು? ಎಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದ ಹಾಗೆ ಹಾಕುದು? ಎಲ್ಲರೂ ಕೈ ಹಾಕಿದಾರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂದಮೇಲೆ ಮತ್ತೆ ಅಧಿಕ ಭಾಷೆಗೆ ಮುಂಗೋಜಿನ ಮುಸುಡಿ. ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ಓ ಹಾಗ? ಆಶೀರ್ವಾದ ಮಾಡ್ಲಿಕ್ಕೆ ನೀನು ನನ್ನ ಅಪ್ಪನ? ನೀನು ಅವರ ಅಪ್ಪವ? ಅಪ್ಪ ಅಲ್ಲ, ಚಪ್ಪುಲಿ. ತಪ್ಪು ನಿನ್ನದಲ್ಲ. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಮೊದಲು ಕೊಡ್ಬೇಕು. ನಾನು ಹೇಳಿದೆ ಪುರೋಹಿತರೆ, ನಾನು ಇಲ್ಲಿಗೆ ಬರುವುದಿಲ್ಲ ಎಂದು. ಅವ ಇದ್ದಾನಲ್ಲ, ಅನ್ಯನ್ನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ, ಅವನಿಗೆ ನಾನು ಬಡಿಬೇಕು. ನಾನು ಹೇಳಿದೆ ಆಸೆ ಕೆಟ್ಟ ಮೆಚ್ಚಿದ್ರೆ ಒಂದು ಅಲ್ಲಿ ಹೇಳಿ ಅನ್ನೇ ಶುಭ. ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುವುದು ಯಾಕೆ ಇರಬಹುದು. ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ನೀವು ಯಾರಿಗೆ ಉಳಿತಾಯ ಮಾಡುದು? ನನ್ನ ಮನೆಗೆ ಕೊಂಡೋಗುದು. ಕ್ರಮ ಉಂಟು. ನಾನು ಹೇಳಿದ ಹಾಗೆ ಹೇಳಬೇಕು. ಎನ್ನರಸಿ ಎಲ್ಲಿಂಟು
ನಿಮಗೆ ಸ್ವರ ಬರುತ್ತಿಲ್ವಾ? ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆ ಅಲ್ಲಿವರೆಗೆ ಕೇಳಬೇಕೋ ಬೇಡವಾ? ಕೇಳದಿದ್ದರ ಪರಿಣಾಮ ನಾಳೆ ಏನಾಗ್ತದೆ? ಬಂದವರು ಹೇಳ್ತಾರೆ ಕಾರ್ಯಕ್ರಮ ಒಳ್ಳೆದಾಗಿದೆ, ಮದುಮಗನಿಗೆ ಬಾಯಿ ಬರುವುದಿಲ್ಲ. ಗಟ್ಟಿಯಾಗಿ ಮತ್ತೆ ಎನ್ನರಸಿ ಅಯ್ಯೋ ಹೋದ್ರು. ಇನ್ನು ಮದುವೆ ಮಾಡ್ಲಿಕ್ಕೆ ಯಾರಿದ್ದಾರೆ? ನಿರೀಕ್ಷೆಯಲ್ಲಿರೋಣ. ಮೊದಲು ನಿನ್ನ ವೆಂಕಪ್ಪನನ್ನು ಕಳಿಸು ಮಗ್ಗ. ಯಾರು ಕೊಟ್ಟದ್ದು? ನನಗೆ ನಾವು ಪದ್ಮಾರ ಉಂಟಾ? ಅಲ್ಲ, ಕಾರಣ ಉಂಟು. ನಾನು ಮೊದಲ ಹೃದಯ ರೋಗಿ. ನನ್ನ ಎದೆ ಹೊಡೆದು ನಾನು ಸತ್ತಾರೆ ನನ್ನ ಹೆಂಡತಿ ಮಕ್ಕಳಿಗೆ. ಅದು ಚಿಂತೆ ಬಿಡಿ ಪುರೋಹಿತ್ರೆ, ನಾನಿದ್ದೇನಲ್ಲ. ನಿನ್ನ ಹೆಂಡತಿ ಮಕ್ಕಳಿಗೆ ಯಾರು? ಪಾಸ ಕೆಟ್ಟವ ಹಾಗಲ್ಲ, ಮತ್ತೆ ಕೆಲಸ ಕಾರ್ಯವನ್ನೆಲ್ಲ ನೋಡಿಕೊಂಡು ಬೇರೆ ಏನು ಕೊಡ್ತೀರಾ? ಅದಾ ಸಾಕು. ಹೌದೌದು. ಎನ್ನರಸಿ ಹೊನ್ನರಸಿ ಪ್ರಾಣದರಸಿ ಪಟ್ಟದರಸಿ ನಿಮ್ಮ ಅದು ಗೊತ್ತುಂಟು, ಬೇರೆಲ್ಲ ಗೊತ್ತಿಲ್ಲ. ಕಂಬಳದಂತಹ ಮುಖಕ್ಕೆ ಕೋಮಲವಾದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಟ್ಟೊನ್ನ ಸಾಕು. ಎಂತದ್ದು ಗೋರಿಗೆ ಸುಣ್ಣ ಹಾಕುದ? ಇಟ್ಕೊಳ್ಳಿ ಅಮ್ಮ, ನಾನು ಹೇಳಿದಾಗ ಹೇಳಿ. ಎನ್ನರಸ ಹೊನ್ನರಸ ಪ್ರಾಣದ ರಸ ಭತ್ತದ ರಸ ಕಬ್ಬಿನ ರಸ ತೆಗೀಲಿಕ್ಕೆ ಆಗ್ತದ ನೋಡು. ಅರಸ ಅಂತ ನಿಮ್ಮ ಅಲ್ವಾ ಪುರೋಹಿತ್ರೆ? ಅದೆಲ್ಲ ಗೊತ್ತುಂಟು. ನಿಮ್ಮ ಮುಚ್ಚಿನಂತಹ ಮುಖಕ್ಕೆ ಅದೇ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಮ್ಮ, ಕಾರ್ಯಕ್ರಮ ಬಹಳ ಎಂತದು ಒಳ್ಳೆ ಎಲ್ಲ ಕೂತ್ಕೊಂಡು ಮುಖ ನೋಡ್ತಾ ಇದ್ದಾರೆ. ಹೇಳಿ, ಸಾಲಾಗಿ ಬಂದು ಕೊಟ್ಟು ಹೋಗಿ ಎಲ್ಲ ಬೇಗ ಆಗುದು. ಯಾರು ಬರ್ಲಿಕ್ಕಿಲ್ಲ. ಹುಡುಗರು ಬೇಡ, ಆಶೀರ್ವಾದ ಬರ್ತಿದೆ. ಆಶೀರ್ವಾದ ಹುಡುಗರು ಆಗ್ಲಿ. ಹಾಗಂತ ನೀವು ಹೇಳುದು ನೋಡಿ ಪುರೋಹಿತ್ರೆ, ನಿಮ್ಮ ಕೈ ಬೀಳ್ಬೇಕಂತೆ. ನನ್ನ ಕೈ ಬಿದ್ದೆ ನಿಮಗೆ ಗೊತ್ತಾದಿತ್ತು. ನಾನಿರುವ ಒಬ್ಬ ಪುರೋಹಿತ. ವಧುವರನ್ನು ಆಶೀರ್ವಾದ ನಾನಿದ್ದೇನೆ. ಸೋಮಜಾಡೇನ ಯಾರು ಸೋಮಣ್ಣ? ಸೋಮಣ್ಣ ಅಲ್ಲ, ಸೋಮಜಾಡ ಅನ್ನೋ ಕೊಟ್ಟಂತ ಪಟ್ಟೆ ಇದು ಹೇಳಿದರೆ ನಿಮ್ಮ ಜೀವನ ಪರ್ಯಂತರ ನನ್ನ ಹೆಸರು ಹೇಳ್ತಾ ಇರಬೇಕು ಭಟ್ರೆ ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರ ಅವರ ಹೆಸರು ಹೇಳ್ತಾ ಇರುವುದು. ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟರೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ರೋಹಿತನ ಕಡೆಯಿಂದ ಉಡುಗೊರೆ ಮದುಮಗನ ಕೊರಲಿಂದ ಮದುಮಗಳ ಹೆಸರಿಗೆ ಮತ್ತೆ ಬಂದಲ್ಲಿಗೆ. ಎಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನನಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು? ಶಾಸ್ತ್ರ ಅಮ್ಮ ನೀವೆಂತ ಬಸವನ ಹಿಂದೆ ಬಾಲ ಅಂತ. ನನ್ನ ಹೆಂಡತಿ ಅಲ್ವಾ? ನಿಮ್ಮ ಹೆಂಡತಿ ಲೋಕಕ್ಕೆ ಗೊತ್ತು. ಅಲ್ಲಿ ಕೂತ್ಕೊಳ್ಳಿ, ಅದಕ್ಕೆ ಬಸಗ ಮಾಡಬೇಡಿ, ಮತ್ತೆ ಕರೀತೀರಿ. ನಾನು ಬೇಡ ಅಲ್ಲ ಬೇಕು. ಎಂತ ಒಂದು ಹುಡುಗಿ ಉತ್ತಮ ಮಾರೇನೆ. ಅಮ್ಮ ನೋಡಿ, ಇವರೆಲ್ಲ ನಿನ್ ಜೊತೆಯಲ್ಲಿದ್ದವರು ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಅವರಿಗೊಂದು ಆಶೀರ್ವಾದ ಪಡೆಯುವ ಕ್ರಮ. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು. ಅಣ್ಣಂದಿರೇ, ಅಕ್ಕಂದಿರೇ, ತಮ್ಮ ತಂಗಿಯಂದಿರೇ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ಅಣ್ಣ ಬಾಳೆ ಮೀಸದ ಕೊಂಬುದು ಕೈದಪ್ಪ. ನಾವು ದೇವರೇನೆ ಆಟ ಆಡ್ತಾ ಇದ್ದೇವೆ. ಅಡೇಗೆ ಮೆಲ್ಲ ಕೊಂಬು ತಿರ್ಗವೆ. ಓಡಿ ಆಟ ಆಡ್ತೀನಿ ನಿನ್ನ ಒಟ್ಟಿಗೆ ತನ್ನ ಪುಂಜೇನಕ್ಕೆ ಒಟ್ಟಿಗೆ ವಾ ನರಮನಿ ಮಾರೆ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವದಿಸಿ. ಹಾಗೆ ಅವ ಇದ್ದಾನಲ್ಲ ನಿನ್ನಪ್ಪ, ಮತ್ತೆ ಅಳುದು ಯಾಕೆ? ಭಾವ ಅವಳ ವಿಷಯ ಅಭಿಪ್ರಾಯ ಇರಲಿ. ನೀವ್ ಯಾಕಮ್ಮ ಅಳುದು? ನನ್ನ ಮಗಳನ್ನು ನಾನು ಎಷ್ಟು ಮುದ್ದಿಂದ ಸಾಕಿದ್ದೇನೆ. ಹೌದಪ್ಪ, ಹೌದೌದು. ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಅವಳಿಗೆ. ಹೆದರಬೇಡಿ ಅಮ್ಮ, ಇನ್ನು ಕರ್ಕೊಂಡು ಹೋಗ್ತಾನಲ್ಲ, ಕಚ್ಚುವುದಕ್ಕೆ ಕಲಿಸಿ ಅವನು. ಬೇಸರ ಮಾಡಬೇಡಿ ನೀವು. ಸ್ವಾಮಿ, ಅವ ಕರೆದುಕೊಂಡು ಹೋಗಿ ಏನು ಮಾಡ್ತಾನೆ ಏನು ವಿಷಯ ಹೌದದು. ಏನು ಮಾಡ್ತಾನೋ ನಾವು ಇನಿಕೆ ಬರುವಣ. ನಿನ್ನ ಬೆನ್ನು ಗಟ್ಟಿ ಉಂಟ ನೋಡು. ಭಾಷೆ ಕೆಟ್ಟವ ಮಾಡುದೆಂತದ್ದು? ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಹೇಳಿಕೊಡುವುದಕ್ಕೆ ಅಲ್ಲಿ ಅರ ಮನೆಯಲ್ಲಿ ಜನ ಉಂಟು. ಅದಕ್ಕೆ ಅಜ್ಜಮ್ಮ ಈರ್ದಾಯ ಅಜ್ಜಮ್ಮ ಬುಲಿಪುಣಿ ಪುಕ್ಕಡಿಸಿದ್ರೆ ಬುಲ್ಪೊಡ್ಚಿ ದಾಯದ ಬಂಡ ಬೆದಿಕರ್ಲು ಕಣ್ಣೀರು ಬರ್ಕೊಂಡು ನಮ್ಮದಾಯ ಬುಲಿಪು ಬಂಕ ಮರಲ್ಲ ನಾ ಸರ್ ತಂಚಿಂಚು ಪೋಂಡ ಪೂರ ಸಮಾಪುಡು ಕೈತ ಇದೇಟೋರ ಬರ್ರ ಬಂತಾವೆ. ಅಪರೂಪಕ್ಕೆ ಸಿಕ್ಕಿರೋದು ಅವಕಾಶ ಇನ್ನೂ ಸಿಗುವುದಿಲ್ಲ. ಎಂತದ್ದು ಪುರೋಹಿತರೆ? ನಿಮ್ದೆಂತದಿಲ್ಲಿ ನಾವು ಸಂಸಾರ ಹೇಗೆ ತೂಗಿಸಿಕೊಂಡು ಹೋಗುವುದು? ಈಗಲೇ ತೂಗಿಸುವುದು ಅದು ಇನ್ನು ಹೋಗುದಲ್ವಾ? ಮತ್ತೆ ಈಗಲೇ ಅವಸರ. ಇಲ್ಲಿ ಬನ್ನಿ, ಒಂದು ಹಿರಿಯವರಿಂದ ಆಶೀರ್ವಾದ ಪಡೆಯುವ ಕ್ರಮ ಉಂಟು. ಕೈ ಮುಗಿರಿ, ನಾನು ಹೇಳಿದ ಹಾಗೆ ಹೇಳಿ. ಅಣ್ಣಂದಿರೇ, ನನ್ನ ಅಣ್ಣಂದಿರ
ಈ ದಿನ ವಿದ್ಯುನ್ಮಾಲಿಯ ಮದುವೆ ಎನ್ನುವಂತಹ ವರ್ತಮಾನವನ್ನು ಸೇರಿ ಎಲ್ಲರೂ ಬಂದು ನೆರೆದಿದ್ದೀರಿ. ಬಹಳ ಸಂತೋಷವಾಗುತ್ತಾ ಇದೆ, ಬಹಳ ಸಂತೋಷವಾಗುತ್ತಾ ಇದೆ. ಬಂಧುಗಳ ಈ ದಿನ ನಿಮ್ಮ ಅಮೂಲ್ಯವಾದ ಮತವನ್ನು ಪ್ರಚಾರ ಮಾಡುವುದ ಎಂತದು ಹಾಗೆಲ್ವಾ? ಒಂದು ನಾವು ರಾಜಕೀಯದಲ್ಲಿ ಹೀಗೆ ಮಾತಾಡ. ನಿಮ್ಮ ರಾಜ್ಯಕ್ಕೆ ಅಲ್ಲಿ ಬದಿಗಿಟ್ಟು ಸಾಂಸಾರಿಕ ಏನು ಅಂತ ಯೋಚನೆ ಮಾಡಿ. ಇದು ಆಶೀರ್ವಾದ ಕೇಳುವ ಸಂದರ್ಭ ಆಗಲಿ, ಪ್ರಚಾರ ಮಾಡುವ ಸಂದರ್ಭ ಅಲ್ಲ. ನಯ ವಿನಯದಲ್ಲಿ ಹೇಳಿ, ಅಣ್ಣಂದಿರೇ, ಅಕ್ಕಂದಿರೇ, ಗುರು ಹಿರಿಯರೇ, ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ನಿಮ್ಮ ಕರ್ಕೊಂಡು ಹೋಗಿ ತೊಂದ್ರೆ ಕರ್ಕೊಂಡು ನಿನ್ನ ಮನೆಗೆ ಕಳಿಸಲ. ಭಾಷೆ ಕೆಟ್ಟವ. ನನ್ನ ಅಂದರೆ ನಿಮ್ಮ ನಾನು ನನ್ನ ಹೆಂಡತಿಯನ್ನೇ ಕರೆದುಕೊಂಡು ಅವಳನ್ನೇ ಕರ್ಕೊಂಡು ಹೋಗ್ಬೇಕು. ಯಾರ್ಯಾರನ್ನು ಕರೆದುಕೊಂಡು ಹೋಗೋದಕ್ಕೆ ಅವರು ಬಿಡ್ಲಿಕ್ಕಿಲ್ಲ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವದಿಸಿ. ಇಲ್ಲಿ ಬನ್ನಿ. ಉತ್ತರೋತ್ತರ ದೀರ್ಘಾಯುಷ್ಯ ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ಅದೇನು ಹಾಗೆ? ಕಾರಣ ಉಂಟು. ಸಂತಾನ ಅಭಿವೃದ್ಧಿ ಆಗುವುದು ಹೆಣ್ಣು ಮಕ್ಕಳಿಂದ. ಸಂತಾನ ಮಾಡಬಾರದು. ಮಾತ್ರ ಭಗವಂತ ನಿಮಗೆ ದೇವರ ದಯ ಬೇಕಾದಷ್ಟು ಕೊಟ್ಟಿದ್ದಾರೆ. ಆಗಲಿ, ಇನ್ನೂ ಅಭಿವೃದ್ಧಿ ಆಗುವುದಕ್ಕೆ ಇಂಥದ್ದೊಂದು ಹೋಗಿ ಹಾಲು ಕುಡಿಯಿರಿ. ನನಗೊಂದು ಆಶೀರ್ವಾದ. ಏನುಂಟ? ಬೇಗ ಮದುವೆ ಆಗ್ಲಿ ಅಂತ. ನಿನಗೆ ನಿನ್ನ ಜೀವನದಲ್ಲಿ ಮದುವೆ ಇಲ್ಲದೆ ಹೋಗಲಿ. ಕೃತ್ರಿಮದಿಂದಾಗಿ ತನ್ನ ಪುತ್ರರೆಲ್ಲರೂ ದುಡಿದು ಮೃತ್ಯುಮಪ್ಪಿದನು. ಚಿತ್ತದಿ ವ್ಯಥೆಯಾನಂತಿರನು. ಮಗಳ ಮದುವೆಯನ್ನು ವಿಜೃಂಭಣೆ ನಡೆಯಿತು. ಮಗನೋರ್ವ ಹುಟ್ಟಿಕೊಂಡಿದ್ದಾನೆ. ಮಹೇಶನೆಂಬುದಾಗಿ ಹೆಸರನ್ನಿರಿಸಿದ್ದೇವೆ ಸರಿ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇರ್ಬೋದಿತ್ತು. ಆದ್ರೆ ಏನು ಮಾಡೋಣ, ನನ್ನದೊಂದು ಆಸೆ ಉಂಟಲ್ಲ, ಆ ಆಸೆ ಆಸೆಯಾಗಿ ಉಳಿಯುತ್ತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ?
ನೀನೊಬ್ಬ ಶಕ್ತಿವಂತ ಎಂದು ತಿಳಿದುಕೊಳ್ಳುವುದಿಲ್ಲ. ನಿನ್ನನ್ನು ವಿಚಾರಿಸುವುದು ಬಂದ ಸಾಮಾನ್ಯನಲ್ಲ. ಯಕ್ಷರಾಜ ಪಿಂಗಲಾಕ್ಷ. ನೋಡಬಾರದೆ, ಅಂಬರ ಪದದಲ್ಲಿ ದೇವತೆಗಳು ಸುಮರ್ಶನ ಹರಿಸ್ತಾ ಇದ್ದಾರೆ. ಸಂತೋಷದ ವಿಷಯ ನಮ್ಮವರಿಗೆ ತಿಳಿಸಬೇಕಾಗಿದೆ. ನನ್ನವರ ಯುದ್ಧಕೋಸುಗ ಸ್ವರ್ಗಲೋಕದತ್ತ ಅಭಿಯೋಗವನ್ನು ಬೆಳೆಸಿದವರು. ಅವರ ಒಟ್ಟಿಗೆ ಅಷ್ಟೆಷ್ಟೋ ಮಂದಿ ಹೋದವರಿದ್ದಾರೆ. ಆದರೆ ಇಷ್ಟರವರೆಗೆ ಯಾರೂ ಕೂಡ ಬರುವಂಥದ್ದು ಕಾಣ್ತಾ ಇಲ್ಲ. ಯಾರೋ ಬರುವ ಹಾಗುಂಟು. ಯಾರದು? ಯಾರ ನೀನು? ನಿಮ್ಮ ಗಂಡ. ನಿನ್ನ ಹಲ್ಲು ದೃಶ್ಯನು ನಾನೀಗ. ನಾನು ನಿಮ್ಮ ಗಂಡ ಆ ದಿವಸ ಕುಳಿತಿರುವಾಗ ಹೇಳಿದ್ದು ಏನು? ನಾವು ಹೀಗೆ ಎಲ್ಲ ಕುಳಿತುಕೊಳ್ಳುವುದಲ್ಲ. ಮತ್ತೆ ಹೋಗುವ ಆ, ಗುರುಪುರಕ್ಕೆ ಹೋಗಿ ದಿಗ್ವಿಜಯ ಮಾಡು. ನಿನ್ನ ಕರ್ಮ ಅದು. ಸುರಪುರಕ್ಕೆ ಹೋಗಿ ದಿಗ್ವಿಜಯವನ್ನು ಸಾಧಿಸುವ. ಸುರಪುರಕ್ಕೆ ಹೋಗಿ ದಿಗ್ವಿಜಯವನ್ನು ಮಾಡುವ. ಆ, ನಿಮ್ಮ ಗಂಡನೊಟ್ಟಿಗೆ ತೆರಳಿದವನು. ಅಲ್ಲಿಂದ ಬರ್ತಾ ಇದ್ದೀಯಾ? ವಿಷಯ ಏನಿದೆ? ವಿಷಯ ಉಂಟು. ಅಗ್ನಿ 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 ವಾಯು ಕುಬೇರ ಕುಬೇರ ಕುಬೇರ
ನಿಮ್ಮ ಗಂಡನೆದುರು ನಿಂತದ್ದು ನಿಂತು ಪೆಟ್ಟು ತಿಂದು ಓಡಿದ್ದೆ. ಅವರು ಓಡಲೇಬೇಕು. ನನ್ನವರ ಶಕ್ತಿ ಸಾಮರ್ಥ್ಯ ಆಗಿದೆ. ಮತ್ತೆ ಆ, ಅಮ್ಮ ಓ ಇವರೆಲ್ಲ ಹೋದ್ರ ಅಷ್ಟೊತ್ತಾಗುವಾಗ ಬಂದ. ಯಾರು? 56ರಲ್ಲಿ ಬಂದದ್ದು. 56 ಐರಾವತ. ಐರಾವತ ಆ, ಅದು ಬಿಳಿದ್ದು. ಹೌದು, ಅದು ಬಿಳಿದ್ದೆ. ಅದು ದೊಡ್ಡದು. ಆ, ಐರಾವತದಲ್ಲಿ ಇವರ ಗಂಡ ಬಂದದ್ದು. ಅಲ್ಲ, ನಿಮ್ಮ ಗಂಡ ಅಲ್ಲೇ ಇದ್ದದ್ದು. ಆ, ಅವ ದೇವೇಂದ್ರ 56 ಐರಾವತದಲ್ಲಿ ದೇವೇಂದ್ರ ಬಂದ. ಬೀಳಿದ್ದು ದೊಡ್ಡದು. ಅದೇ. ಅದನ್ನೊಂದು ತಿರುಗಿಸ್ಲಿಕ್ಕೆ ಕಷ್ಟಪಟ್ರು. ಅದು ಅವನಲ್ಲ. ಅವ ಐರಾವತದಲ್ಲಿ ಆ, ನಿಮ್ಮ ಗಂಡ ಮೊದಲೇ ಸುಗಮದಲ್ಲಿ ಬಂದು ಕೂತಿದ್ದಾರೆ. ಹೌದು. ನಮ್ಮ ಸುಗಮವಾದಂತಹ ಪ್ರಯಾಣದಲ್ಲಿ ಬಂದ ನಿಂತ. ನಿಮ್ಮ ಗಂಡ ಹೀಗೆ ನೋಡಿ ಆ, ಗುರಪ್ಪ ಏ ನನ್ನ ಅಪ್ಪ ಅದು. ಅವ ಬಂದ. ಸುರಪ್ಪ. ಸುರಪ್ಪ ಆ, ಬಂದೆಯ? ನಿನ್ನ ವಿಷಯ ಎಲ್ಲ ಗೊತ್ತುಂಟ ನನಗೆ. ಅದೇನದು? ಎಲ್ಲ ಗೊತ್ತುಂಟು. ಹೇಗೆ? ನೀನು 1ಕ್ಕೆ 2ಕ್ಕೆಲ್ಲ ಓಡ್ತೀಯಲ್ಲ. ಏ, 1 2 ಬಂದ ಕಷ್ಟವನ್ನ ಹೇಳುವುದಕ್ಕೆ ಓಡುತ್ತೀಯ. ಸೀಮೆಎಣ್ಣೆ ನಾರಾಯಣನ ಬಳಿಗೆ ಹೋಗುತ್ತೀಯಾ? ಶ್ರೀಮನ್ನಾರಾಯಣ ನಾರಾಯಣ ಆ, ಅವನ ಬಳಿಗೆ ಹೋಗುತ್ತೀಯಾ? ನಿನ್ನಲ್ಲಿ ಬಲ್ಬ್ ಉಂಟಲ್ಲ, ಬಲು ಉಂಟಲ್ಲ, ಆ. ಈಗ ತೋರಿಸು. ನಿಮ್ಮ ಶಕ್ತಿಯ ಸಾಮರ್ಥ್ಯವನ್ನೆಲ್ಲ ಅಡಗಿಸ್ತೇನೆ. ಆ. ಬಾರ ನೋಡುದಂತ. ಆ. ಬಾ. ಯಾವ ಕಡೆಗೆ? ಉತ್ತರಂಗದೊಳಗೆ ಈಗ ಬಾ. ಯುದ್ಧ ರಂಗ ಪುಣ್ಯಾತ್ಮ ಅದು. ಯುದ್ಧ ರಂಗದೊಳಗೆ ಈಗ ಬಾ. ಆ, ಹೇಳಿದ್ದೆ ತಡ. ಅವ ಆಚೀತಿ ನೋದಿದ್ದು ಬುಡಕ್ಕನ್ನು ರಣಾಂಗಣಕ್ಕೆ ಧುಮುಕಿದ್ದು. ಆ, ನಿಮ್ಮ ಗಂಡ ಕೂಡ ಯುದ್ಧ ರಂಗಕ್ಕೆ ಧುಮುಕಿದ್ರು. ಆ, ಅಮ್ಮ ಏನು? ಇಬ್ಬರ ನಡುವೆ ಆ, ಗಣ ಭಯಂಕರವಾದಂತ ಯುದ್ಧವೇ ನಡೆದು ಹೋಯಿತು. ಆ, ನಡೆದಂತ ಯುದ್ಧದಲ್ಲಿ ಅಮ್ಮ ಏನು? ನಿಮ್ಮ ಗಂಡ ಆ, ದೇವೇಂದ್ರನನ್ನು ಒಡೆದು ಓಡಿಸಿ. ಏ ಸಾಕು. ದೇವೇಂದ್ರ ಓಡಿದ್ರೆ ಅದು ನಮಗೆ ಸಂತೋಷದ ವಿಷಯ. ಆ ಸಂತೋಷದ ವಿಷಯವನ್ನು ಆಡುವಾಗ ನಗುತ್ತಾ ಹೇಳಬೇಕು. ಇದು ದುಃಖದ ವಿಷಯ. ಅಲ್ಲ ಅಲ್ಲ ಅಲ್ಲ, ದುಃಖದ ಸನ್ನಿವೇಶ. ಸಂತೋಷ. ಹೌದೌದು. ಸಂತೋಷ ಸಂತೋಷ. ಆ ಮೇಲಿನ ವಿಷಯ ಕೇಳಬೇಕಮ್ಮ. ಏನು ಹೇಳು ನೋಡಿ. ಇದು ದೇವೇಂದ್ರ ದೇವಲೋಕವನ್ನು ಬಿಟ್ಟು ಎಲ್ಲಿ ಕುಳಿತುಕೊಳ್ಳುವುದು ನೀವು? ಸ್ವಲ್ಪ ದೂರ ನಿಲ್ಲು ನೀ. ಅದು ಸಂತೋಷ ಉಕ್ಕಿ ಬಂದ. ಉಕ್ಕಿ ಬಂದ್ರೆ ಹಾಗ ನಿನಗೆ ಅಲ್ಲಿ ಉಕ್ಕಿದ್ರೆ ಸಾಕು, ಇಲ್ಲಿ ಬಂದು ಉಕ್ಕಬೇಕಂತೇಳಿ ಇಲ್ಲ. ಅಮ್ಮ ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದ್ನ. ಆ, ನಿಮ್ಮ ಗಂಡ ಈಗ ಆಚೀಚೆ ನೋಡಿ ನೋಡಿ ಇನ್ನು ಕುಳಿತು ಕೈ ಕಡಿತೇನೆ ನಾನು ಮಾತ್ರ. ಕೈಯೇ ಇನ್ನು ಅಲ್ಲಿ ಕುಳಿತುಕೊಳ್ಳುವುದೆಲ್ಲಿ? ಎಲ್ಲಿಂಟು? ಏನು? ಇದು ಮಸಣ ಎಲ್ಲಿಂಟು? ಮಸಾನ ನಿನಗೆ ಬೇಕಾಗುತ್ತದೆ. ಕುಳಿತುಕೊಳ್ಳುವುದಕ್ಕೆ ಆಸನ, ಆಸನ, ಸಿಂಹಾಸನ. ಸಿಂಹಾಸನ ಆ, ಎಲ್ಲಿಂಟು ಅಂತ ಹೇಳಿ ಪುಳಕ್ಕಾಕೋದ್ರು. ಅಯ್ಯೋ ಆ ಶಬ್ದ ಒಂದು ಬೇಡ ಪುಣ್ಯ. ಹೋಗಿ ಕುಳಿತುಕೊಂಡು. ಕುಳಿತುಕೊಂಡು ಆ, ಹಿಂದಿನಿಂದ ನಮ್ಮವರೆಲ್ಲ ಜಯಘೋಷ. ಆಗ್ಲೇ. ಹೌದು, ನಿಮ್ಮವರಿಗೆ ತಂದು ಮಾಲಾರ್ಪಣೆ ಮಾಡಿದ್ರು. ಮಾಲಾರ್ಪಣೆ ಮಾಡಿದ್ರು, ಜಯಘೋಷ ಆಯ್ತು. ಆಯ್ತು. ಆ. ಇಂತಹ ಸಂತೋಷದ ವರ್ತಮಾನ, ಸಂಭ್ರಮನ ದಿನ ಆ. ಇನ್ನು ಯಾಕೆ ತಡ ಮಾಡು? ಆ, ನಡೀಲಿ. ಏನು? ಸಾಂಸ್ಕೃತಿಕ ಜಗಾತ. ಛೆ, ಛೆ. ಅದು ಬೇಡ, ನಾನು ಹೇಳ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ. ಸಾಕು ಪುಣ್ಯಾತ್ಮ. ಬರುತ್ತೆ ಇಲ್ಲ. ಅದೇನದು ಹಾಗೆ? ಎಂತ ಉಚ್ಚಾರ ದೋಷ? ಉಚ್ಚಾರ ದೋಷ. ಉಚ್ಚಾರ ದೋಷ. ಉಚ್ಚಾರ ದೋಷ. ಉಚ್ಚಾರ ದೋಷ. ನನಗೆಲ್ಲ, ನಿನಗೆ ಮಾತ್ರ. ಅಮ್ಮ ಆ. ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ. ಆ. ಹೇಳಿದ್ದೆ ತಡ. ಬಂದ್ರಲ್ಲ ಯಾರು? ಗಣವೈಭವದವರು. ಆ. ಮೊದಲಾಗಿ ಹಾಡುವುದಕ್ಕೆ ಆ. ಅವ ಶಂಭೂರು ನಾರದರು. ಸಂಪೂರ್ಣ ಶಂಭೂರು ನಾರದರು ತುಂಬುರ ನಾರದ. ಬ್ರಹ್ಮ ಮಾನಸಿಕ ಪುತ್ರರು. ಬ್ರಹ್ಮ ಮಾನಸ ಪುತ್ರ. ಮಾನಸ ಪುತ್ರರು. ತಾಳ ಚಂಬೂರಿ ಎಲ್ಲ ಇಟ್ಕೊಂಡು ಬಂದ್ರು. ತಂಬೂರಿ ಎಲ್ಲ ಇಟ್ಕೊಂಡು ಬಂದ್ರು. ಆ. ಆಮೇಲೆ ಚಿತ್ರಶೇಯನ ಆ, ಬಾರಿಸುವುದಕ್ಕೆ ಒಂದಲ್ಲ 7 ಇಟ್ಕೊಂಡು ಬಂದ್ರು. ಆ 7 ಆ. ಆ. ಆ ಕೈಯಲ್ಲಿ ಈ ಕೈಯಲ್ಲಿ ಮೃದಂಗ ಇಟ್ಕೊಂಡು ಬಂದು ದೊಡ್ಡ ಮಟ್ಟದಲ್ಲಿ ಕುಳಿತು ಆ. ಒಂದು ಸಭೆಗೊಂದು ನಮಸ್ಕಾರ ಮಾಡಿ, ಅದು ಕ್ರಮ. ಹೌದು, ತಲೆಗೊಂದು ಪೇಂಟೆ ಇಟ್ಟು ಪೇಟ ಇಟ್ಟು ಬಾರಿಸುವುದಕ್ಕೆ ಶುರು ಮಾಡಿ ಆ. ಅವರ ಗಾಯನ ಆ. ಇವರನ್ನ ಬಾರಿಸುವುದು. ಆ. ಆಮೇಲೆ ಕುಣಿಯುವುದಕ್ಕೆ ಬೇಡುವ ಯಾರೆಲ್ಲ ಬರಲಿ ರಂಭಾದಿ ತರುಣಿಯರು ಅಪ್ಸರಾಂಗನೆ ಎಲ್ಲ ಬಂದ್ರು. ಆ. ರಂಬೆ ಎಲ್ಲ ಸುಮ್ಮನೆ ಒಬ್ಬೊಬ್ಬರು ಕುಣಿದು ಸಮಯ ವ್ಯರ್ಥ ಮಾಡುದು ಯಾಕೆ? ಸಮೂಹ ನೃತ್ಯ. ಸಮೂಹ ನೃತ್ಯ. ಆ. ಅಮ್ಮ ಏನು? ಸಮೂಹ ನೃತ್ಯ ನಡೀತಾ ಇರ್ಬೇಕಾದ್ರೆ ಎಲ್ಲಿಂದಲೋ ಒಂದು ಸ್ವರ ಏನಾದು? ಮೇಲಿಂದ ಬಂದದ್ದು. ಮೇಲೆ
ಹೌದಾ? ಏನು ಹೌದಾ? ವೈರಿ ಬಂದದ್ದು ಅದು ನಿನಗೆ ಗೊತ್ತು, ನನಗೆ ಗೊತ್ತಾ? ಇಷ್ಟೇ ಗಿಡ್ಡದ ವ್ಯಕ್ತಿ ಗಿಡ್ಡದ ವ್ಯಕ್ತಿ. ಗಿಡ್ಡದ ವ್ಯಕ್ತಿದ್ದು ಯಕ್ಷ ಯಕ್ಷ ಆ, ಬಂದದ್ದು ನಿಮ್ಮ ಗಂಡನೆದುರು ನಿಂತ ನಿಂತು ಮಾತಿಲ್ಲ ಕತೆ ಇಲ್ಲ ಮತ್ತೆ ಅಲ್ಲಿಗೆ ಯುದ್ಧ ಪ್ರಾರಂಭವಾಯಿತು. ಅರ್ಧ ಗಡಂಗ ಅರ್ಧದಿತ್ತ ದಿತ್ತ ಗಡಂಗ ಅಲ್ಲಿಗೆ ನಿಮ್ಮ ಗಂಡನಿಗೆ ಒಂದು ಪೆಟ್ಟು ತಾಗಿತ್ತು. ಆಗಿತ್ತಾ? ಹೌದು, ಆಮೇಲೆ ಒಂದು ಪೆಟ್ಟು ಕೊಟ್ಟ. ಇವರಿಗೆ ಅವಮಾನ. ಆ, ಅವಮಾನ ಆಗಿ ಹೌದು. ಹೌದು. ಆವಾಗ ಪ್ರತಿಯಾಗಿ ಏನು? ಪ್ರತಿಯಾಗಿ ಬಿಟ್ರೆ ಏಸಿಗೆಲ್ಲ ಆ, ಇವರು ಎದ್ದು ನಿಂತು ಇವು ಅಲ್ಲಿ ತನಕ ಹೋದದ್ದು. ಆ, ಮತ್ತೊಮ್ಮೆ ರಗ 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 ಅಂತ ಒಂದು ಬಾರಿ. ನನ್ನವರು ಅವನಿಗೆ ಹೊಡೆದಿದ್ದಾರೆ ಈಗ. ಹೌದೌದು ಹೌದು. ಅಂತ ನಾನು ಕೂಡ ಎನಿಸಿದ್ದು. ಮತ್ತೆ ಹೊಡಿತಾರಂತ ಹಾ. ಇಲ್ಲ, ಮತ್ತೆ ಅಲ್ಲಿಗೆ ನನ್ನವರು ಕೂತದ್ದು. ಆ, ಇನ್ನು ಕೂತುಕೊಂಡು ಏನಾದ್ರು ಮಾಡ್ತಾರಂತ ಇಲ್ಲ. ನೀನ್ ಅಲ್ಲಿಂದ ಏಳು ಪುಣ್ಯಾತ್ಮ. ಅಲ್ಲ, ಅವರು ಕೂತದಲ್ಲ, ಮುಖಕ್ಕೆ ಮುಖ ತಮ್ಮ ನೋಡಿಕೊಂಡು ಮಾತಾಡ್ಬೇಕು. ಅಂತರ ಬೇಕು. ಹೌದು, ಆ. ರಾಯರಿ ಹೀಗೆ ಕೂತುಕೊಂಡ್ರೆ ಆಗುತ್ತದ? ಅವ ಪಾಪಿ ಬಂದಿದ್ದಾನೆ ನೋಡಿ ಯುದ್ಧ ಮಾಡಿ ಹೋಗಿ ಹೇಳಿದ್ದೇನೆ. ಹೇಳಿದೆ. ಆವಾಗ ಅವರಿಗೆ ಪಾಪ ರೋಷ ಉಕ್ಕಿ ಬರ್ತಾ ಉಂಟು. ಕೂತಲ್ಲಿ ನೀನು ಹಾಗೆ ಕುಳಿತುಕೊಂಡು ಹಾಗೆ ಮಾಡಬೇಡ. ಅಲ್ಲ, ಅವ ಗರ್ವ ಇವರು ಮಾಡಿದ್ದೆ ತಡ. ಆ. ಅವ ಅಲ್ಲಿಂದ ಬಂದದ್ದು ಮತ್ತೊಂದು ಪಾಠ ಅಲ್ಲ. ಪುನಃ ಇವ ಅಲ್ಲಿಗೆ ಮಲಗಿದ್ರ ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ಏನು ನಿಮ್ಮಷ್ಟು ಅನುಭವ ಇಲ್ಲ. ಏಯ್, ಅವರ ಯುದ್ಧದ ವೈಖರಿಯನ್ನ ಗಮನಿಸಿದ್ದೇನೆ. ನಾನು ಪ್ರಥಮ ಬಾರಿಗೆ ಹೋದದ್ದು. ಹೌದು, ನೀನು ಮೊದಲಾಗಿ ಹೋದದ್ದು. ಮಲಗಿಕೊಂಡು ಯುದ್ಧ ಮಾಡಬಹುದು ಅಂತ ಎಣಿಸಿದೆ. ಹೇಳುದು ಕಾಣುದಿಲ್ಲ. ಮತ್ತೆ ಅಮ್ಮ ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ಅಲ್ಲ, ಅವರಿಗೇನು ಆಗಿರ್ಲಿಕ್ಕಿಲ್ಲ. ಆಗುದಿಲ್ಲ. ಏನಾಗ್ಲಿಲ್ಲ. ಸರಿಯಾಗಿ ನೋಡುವಾಗ ಆ. ಇಷ್ಟು ಉದ್ದ ನಾಲಗೆ ಹೊರಗಾಗಿ ನಿಮ್ಮ ಗಂಡ ಸತ್ತ. ಪತಿಯೇ ಮಾಡಿದೆಯಲ್ಲ ಪತಿಯೇ ಮಾಡಿದೆಯಲ್ಲ ಈ ಪನಿಗಳ ಜತೆಯಗಲುವರೇ ನಲ್ಲ ಪ್ರೀತಿಯಳು ನಿಲ್ಲದಗಲಿಯೇ ಜೀವಿತನದಿ ಜತೆಯ ಅವನೊಡನೆ ನೆನದಿ ಮಾಡಿದೆಯಲ್ಲ ಶುಭನೇ, ಎಂತ ಒಂದು ಕಠೋರವಾದಂತಹ ಮಾತುಗಳನ್ನು ಕೇಳಿದೆ ನಾನು. ಸ್ವಾಮಿ, ನನ್ನನ್ನು ಬಿಟ್ಟು ದೂರಾಗಿ ಹೋದಿರ ಪ್ರಭು, ನನ್ನಿಂದ ದೂರವಾಗಿ ಹೋದಿರ. ನನಗಿಂತಹ ಮಂಗಲ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಎಲ್ಲಾ ದೇವತೆಗಳೇ ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದೇ ಇದ್ದರೆ ದಿತಿಸುತೆಯಾದಂತಹ ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ನನಗೆ ಯಾರಿದ್ದಾರೆ ಈಗ? ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹೇಶ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರಿವಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ ಬಾ ಬಾ.
ಕ್ಷಣದಲ್ಲಿ ಹಾ ಎತ್ತಿ ಬುದ್ಧಿಸಬೇಕಾದವಳು ನೀನು. ಹೌದು ತಿನ್ನುವುದಕ್ಕೆ ಆಡಬೇಕು ಮಗಳೇ, ಉಳಿದಕ್ಕೆ ಆಡಬೇಕು ಮಗಳೇ, ಹಾ ಕೇಳಬೇಕಾದವಳು ನೀನಲ್ವೇ? ಹಾ ಅದೆಲ್ಲ ಯಾವುದಿಲ್ಲ ತಾಯಿ. ಇಲ್ಲ ಮಗನೇ ಕಣ್ಣೀರನ್ನೇ ಸುರಿಸ್ತಾ ಇದ್ದಮ್ಮ. ಹಾ ಏನು ಆಶ್ಚರ್ಯಮ್ಮ, ಏನ್ ಸೋಡಿತಾಪುರದ ಭಾರಿ ನೀನು ಹಾ ಸಂತೋಷದಲ್ಲಿರ್ಬೇಕಿತ್ತು, ಹೌದು ನಡೆದಾಡ್ತಿರ್ಬೇಕು, ಸಂಗಾರದಲ್ಲಿ ಇರಬೇಕಾದವಳು ನೀನಲ್ವೇ? ಹೌದು ಮಗನೇ ಏನಮ್ಮ ಮನೆಯ ಕುಂಕುಮವನ್ನು ಅನಿಸಿದೆ, ಹಾ ಕಟ್ಟಿದ ಕೆಲಸವನ್ನೇ ಬಿಚ್ಚಿದ್ದಿ, ಹೌದು ಮನೆಯಲ್ಲಿ ಹೊರಡಾಡ್ತಿದ್ದಿ. ಹಾ ನೀನು ನಿಂತ ದಾರುಣಿ ಕಣ್ಣೀರಿಂದಲೇ ಬಿದ್ದಾಗಿದಮ್ಮ. ಯಾಕಮ್ಮ ಹೇಳಾಯ್ತಮ್ಮ, ಹೇಳಾಯ್ತಮ್ಮ ಕರೆಗ. ಕಷ್ಟ ಬಂತು ಮಗನೇ. ನಿನ್ನ ಕಣ್ಣೀರ ಕತ್ತೆ ಅಂತ ಗೊತ್ತಿಲ್ಲ ತಾಯಿ. ಆದ್ರೆ ಪುಷ್ಪ ಮಾಡ್ತಿದ್ದೇನೆ. ಹೇಗೆ ನಿನ್ನ ಕಂಬರಿಗೆ ನಾನು ಕರ್ತೇನೆ ಏನಪ್ಪ. ಈ ಪುರದಲ್ಲಿ ತತ್ತಾಚರಣೆ ಅಲ್ಲ ನನಗೊಳಗಿದ್ದ ಮನುಜರೇ, ಮಾತಾಡ ಲೋಕಲಿದ್ದವರ ಗಾಡಿಗಳೇ, ದೇವ ಲೋಕಲಿದ್ದ ದೇವತೆಗಳೇ, ಒಂದು ವೇಳೆ ಇವರೆಲ್ಲ ಕಾರ್ಯಕರ್ತನ ಹೋದಾಗಿದೆ ಮತ್ತವರ ವಿಚಾರವನ್ನು ಬಿಟ್ಟು ಬಿಡಮ್ಮ. ಮತ್ತೆ ಹೇಳಿದ್ದಲ್ಲ ದೊಡ್ಡವರ ವಿಚಾರವೇ. ಏನು ಹೇಳು ಸತ್ತ ಲೋಕದ ವಿಚಾರ ಬಿಡಮ್ಮ. ಕೈಲಾಸದಲ್ಲಿ ಪರಮೇಶ್ವರ, ಆದ್ರೆ ಒಬ್ಬ ನಿಧಾನಮ್ಮ. ನೆರೆಯುತ್ತಿದ್ದಾನೆ ವೈಕುಂಠದಲ್ಲಿ ನಾರಾಯಣ. ದಾನವ ಕುಲವನ್ನು ಸಂಹರಿಸಿ ನಾನು ತಾನಾಗಿ ಬೇರೆ ದಾನವ, ದಾನವನ್ನು ನಾಶವಾಯಿತು, ನಮ್ಮ ಮರಣವಾಯಿತು ಅಮ್ಮ. ಇದಕ್ಕಾಗಿ ನೀನು ಚಿಂತಿಸ್ತಾ ಇದ್ದೀಯಮ್ಮ, ದುಃಖಿಸ್ತಾ ಇದ್ದೀಯಮ್ಮ. ದೂರ ತೀರ ತನ್ನ ತಾಮೈಶ್ವರ ಇರುವಾಗ ಯಾಕಮ್ಮ ದುಃಖ? ಐರತಿದೆ ಅಮ್ಮ. ನಿನ್ನ ತಂದೆಯವರು ನಾಲ್ಕ ಲೋಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನಿ ನಿನಗೆ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಮರಿದಾದಂತಹ ಸಿಂಹವಿಷ್ಟರವನ್ನ ಏರಿ ಕುಳಿತರಂತೆ ಮಗನೇ. ಪೀಠವೇ ತಮ್ಮ ಪಾಲಿಗಾದ ಮರ ಮರುಲೋಕದ ಅಧಿಕಾರವನ್ನು ಬರೋಲ್ವೇ ಅವರವರ ಸಂತೋಷ ನಡೆದುತ್ತಿರಬೇಕಿತ್ತು. ತಂದೆಯ ಮರಣಕ್ಕಾಗಿ ಕಾದಿರಬೇಕಾದವರು ನೀನು, ಸಂಗಾರದಲ್ಲಿ ಇರಬೇಕಾದವರು ನೀನಲ್ವೇ?
ಯಾಕೆ ಬದುಕಿಸ್ತಾ ಇದ್ದೀರಿ? ಕಂದ, ಹೇಳಮ್ಮ. ಸಂತಸ ಎನ್ನುವುದು ನಮ್ಮ ಪಾಲಿಗೆ ಕನ್ನಡಿಯ ಗಂಟಾಗಿ ಹೋಯಿತು ಮಗನೇ. ಯಾಕೆ ಜನರಿ? ಸೋತಂತ ಸುಬರಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಏನು ಮೋಸದಿಂದ ನನಗೆ ಗೊತ್ತಿಲ್ಲಮ್ಮ. ಹೇಳುವವರು ಕೇಳುವವರು ಯಾರೂ ಇಲ್ಲ. ಈ ಶ್ವೇತ ಪ್ರಧಾನಪುರ ವಿಚಾರವಾಗಿ ಎಲ್ಲರೂ ದುಃಖಿಸ್ತಾ ಇದ್ದಾರೆ. ನಮಗೆ ಯಾರು ಗತಿ? ಇವರ ದುಃಖಕ್ಕೆ ಒಂದೇ ಕಾರಣ, ನನ್ನ ತಂದೆ ಧೈರ್ಯದ ಮಾತನ್ನೇ ಕೊಟ್ಟಿದ್ದಾರಮ್ಮ. ಸರ್ಕ ಮರ್ತ್ಯ ಮಾತನೆಂಬ ಮೂರ್ಲಕೋರಿ ಗೆದ್ದವಾಗ ಸರಿಯಾದ ಸ್ಥಾನಮಾನವನ್ನು ಕಿತ್ತುಕೊಡ್ತೇವೆ. ನೋಡ್ತೀಯಮ್ಮ, ನಮಗಂತೂ ಭಾಗ್ಯ ಇಲ್ಲ. ಇವರಿಗಾದ್ರೂ ಒಂದು ಹಣವನಾದ್ರೂ ಬೇಕಿತ್ತಲ್ಲ. ಭಾಗ್ಯ ಹೀಡರಮ್ಮ, ಯಥಾದೃಷ್ಟರು ಯಾರನ್ನು ಯಾವ ಸಮಯದಲ್ಲಿ ಚೂರಿ ಬರಲ್ಲ. ಒಟ್ಟಿಗೆ ಹೇಳಬೇಕ, ನಮ್ಮದೊಂದು ಹಣೆಬರವ ಇದು ಏನು ಸರಿ ಇಲ್ಲಮ್ಮ. ನೋಡಮ್ಮ, ಇದು ಮೋಸ, ಇದು ವಂಚನೆ, ದೇವತೆಗಳ ಕುತಂತ್ರ. ನನ್ನ ಅಪ್ಪನ ಮರಣಕ್ಕೆ ಕಾರಣ, ನನ್ನ ತಂದೆಯ ಮರಣಕ್ಕೆ ಕಾರಣ ನಿನ್ನ ತನ್ನ ಬಯಸಿದ್ದೆ ಅಲ್ವಲ್ಲ. ಈಗ ನುಡಿಗೆ ಮಾಲಿನಿ ಮನದಿಗರು ಜವರಂತು ನುಡಿದಳು. ಅನಿಮಿಷನ ಗೆಲ್ಲಬಹುದು ಸಮರದಿ, ನಿನಗೆ ಘನವಾದ ಮಗನೇ ಜನಾಭನು ಬರುವ ಕೃತಕದೇ ಅಲವರತ ಸುಮನಸರ ಪಕ್ಷದಿ ನಿನಗೆ ಹೇಳುವೆನು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ಮಗನೇ ಆದರೆ ಒಂದು ವಿಚಾರವನ್ನು ಆಲೋಚಿಸಬೇಕು. ಸದಾಕಾಲ ಸುರರು ಕಪಟತನದಿಂದ ನಮಗೆ ಹೇಗಾದರೂ
ಇದು ನಿನ್ನ ತಂದೆಯ ಕೈಯಲ್ಲಿದ್ದ ಕತ್ತಿ ಮಗ. ಆಗಲಿ ತಾಯಿ, ತೆಗೆದುಕೋ ಮಗನೇ. ಒಂದು ಆಶೀರ್ವಾದ ಮಾಡ್ತೀಯಾ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಶುಭವಾಗಲಿ ನಿನಗೆ. ಮಾತಾದ ಮಲನಿ ಸೇವಿತದೆ ಆಶೀರ್ವಾದನೆ ಬರ್ತಲ್ಲ. ಈ ಕುಂಟಾರಿನ ಸೇರಿದೆ ಭಕ್ತರ ಕ್ಷೇತ್ರ ನೋಡಿ ವಿಧಾತರ ಗುರುತಿನ ಹೆಸರಾಚರಿಸಿ ಒಳಿದಲ್ಲ ವಿಧಾತ ಕೇಳಿಕೊಟ್ಟದಿಷ್ಟೇ. ಭೂತಾಳದಂತ ಮೃಗಾಸಿಗಳಿದ್ದರು, ಭೂತಾಳದಲ್ಲಿಗಿಂತ ಸಕಲ ಜೀವರಾಶಿಗಳಿದ್ದಾರೆ. ಮತ್ತೆ ಹೇಳಿ ಸೇರಿದ್ದಾರೆ ಚೇಕ ದೇವಾದಿ ದೇವತರು ತ್ರೈ ಮೂರ್ತಿಗಳಿದ್ದಾರೆ. ಮರದಲ್ಲಿ ಭಾರತ ಮತ್ತು ಹೊರಡಿಕೆ ಕೊಡುವಂತೆ ಹೇಳಿದೆ. ವಿಧಾತ ತತ್ವ ಹೇಳಿದಲ್ಲ, ಅವರ ಪರದ ವಿಚಾರ ಮಾತಿಗೆ ತಿಳಿಸಿದ್ದೇನೆ. ಸಂತೋಷವಾಯಿತು. ಶಂಕ ದುರ್ಗನ ಸೇರಿಸಿಕೊಂಡು ನಡೆಯುತ್ತೇನೆ. ಸಮಸ್ತ ದೇವತಿಂತಿಣಿಯನ್ನು ನೆರಹಿಕೊಂಡು ರಣರಂಗಕ್ಕೆ
ಅಲ್ಲಿ ತೋರಲು ಅಧಿಕಾರವನ್ನು ಬಿಟ್ಟುಕೊಟ್ಟರೆ ಪುಷ್ಪದಕ್ಷೆ ಬಿಟ್ಟಳು ಎಲ್ಲದಿದ್ದರೆ ಸ್ವರ್ಗವನ್ನು ಪಡೆಯುವಂತ ಪೂರ್ವದಲ್ಲಿ 100 ಯಾಗದ ಫಲ ಉಂಟು. ಭಕ್ತಿಯಿಂದ ಪಡೆದದನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದ್ರೆ ಅಳಿವಾದಿ. ಒಂದು ವೇಳೆ ನಿಮ್ಮ ಮಾತ
ಭೂರಿತಂತ್ರಳ ಜೈ. ಯಾರದ ಭೂರಿತಂತ್ರರೇ, ನಿಮ್ಮ ಕೂಡ ಮೈಸಲಾಚಿ ಉದಯಿಸಬೇಕಾದ್ರೆ, ಹೊತ್ತಾಯಿಸಬೇಕಾದ್ರೆ ಈ ಮೈಸಲಾಚಿ ಬೇಕು. ಆಚೆಯನ್ನು ಧಿಕ್ಕರಿಸಲಿ, ಕಠಿಣ ಶಿಕ್ಷೆ ಆಗಿತ್ತು. ಎಚ್ಚರ ಜತನ. ನಮಸ್ತೆ ಆದರಣೀಯ ಕಲಾಭಿಮಾನಿಗಳೇ, ಇಂದಿನ ಸೇವಾಧಾರರಾದಂತಹ ಪ್ರಿನ್ಸ್ ಬಲ್ಲಾಲ್ಬಾಗ್, ಬಿರ್ವೇರು ಕುಡ್ಲ ಹಾಗೂ ರಿತೇಶ್ ಕೊಟ್ಟಾರಿ ಬೆಳಲ್ಬಾಗ್ ಇವರಿಗೆ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಕೊಡಲಿರುವಂತಹ ಎಲ್ಲ ಸಹೃದಯಿ ಪ್ರೇಕ್ಷಕ ವೃಂದದವರಿಗೂ ಕೂಡ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆಯುರು ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆಶಿಸುತ್ತಾ ಬರವರಾತ್ರಿ ನಾವು ಬೆಳ್ಳೂರು ಅರಳ ಇಲ್ಲಿ ಇಂದ್ರಜಿತು ಕಾಳಗ, ಭಸ್ಮಾಸುರ ಮೈನಿ, ಭಕ್ತ ಮಾರ್ಕಂಡೇಯ ಎನ್ನುವಂತಹ ಕಥಾಭಾಗವನ್ನು, ಅದೇ ರೀತಿ ಫೆಬ್ರವರಿ 13ರಂದು ಜಪ್ಪು ಮಜ್ಜಿಲ 10 ಸಂವತ್ಸರ ಬಾಪ್ತು ಮಜ್ಜಿಲ ಗದ್ದೆಯಲ್ಲಿ ಪೂರ್ಣ ರಾತ್ರಿಯ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಕಥಾಭಾಗವನ್ನು, ಅದೇ ರೀತಿ ಏಪ್ರಿಲ್ 13ರಿಂದ 16ರವರೆಗೆ ವಿಶ್ವನಾಥ ದೇವಸ್ಥಾನದ ಜಾತ್ರಾ ಪ್ರಯುಕ್ತ ವಿಶ್ವನಾಥ ದೇವಸ್ಥಾನ 4ನೇ ಬ್ಲಾಕ್ ಕೃಷ್ಣಾಪುರ ಕಾಟಿಪಳ್ಳ ಇಲ್ಲಿ ನೂತನ ಕಥಾಭಾಗವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ ಕಥಾ ಹಂದರವನ್ನು ಮುಂದುವರಿಸುವರೆ ಸಭ್ಯ ಸಭಿಕರಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾ ಹಂದರವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಸುರದ ವೈಶರು ಕೇಳಿ ಹುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾಯಕದಲ್ಲಿ ಸುರರತಾನೊಡಗೊಂಡು ಹುರುಹೂತನ ಕ್ಷಣ ಚಲಿಸುತ್ತ ಗಿರಿಕಾನನದಲ್ಲಿ ಅರಿತಂದನಾಕ್ಷಣ ಮರುಗಿ ಮಾಡುವುದೇನು ಸರಸಿಜೋತ್ಪವನ ಪಾದದಲ್ಲಿ ಅರಿಕೆಗೆ ಇದರಿ ಹೋಗಿ ಕರುಣ ಸಾಗರ ನಮ್ಮ ಹೊರೆಯದೆ ಬಿಡನು ಕೃಪೆಯಲಿ ಅಗಟ ಮಹಿಷಾಸುರನೊಂದಿಗೆ ಸಮರ ಭೂಮಿಯಲ್ಲಿ ಸೋತದ್ದಾಗಿದೆ, ಗಿರಿಕಾನನಗಳಲ್ಲಿ ಅಲೆದಾಡಿದ್ದಾಗಿದೆ. ಕಷ್ಟದ ಪರಿಹಾರ ಹೇಗೆ ಎನ್ನುವಾಗ ಯೋಚಿಸಿದ್ರೆ ನೇರವಾಗಿ ಸತ್ಯಲೋಕವನ್ನೇ ಸೇರಿಕೊಳ್ಳೋಣ. ಹೀಗೆ ಪಡೆಯಬೇಕಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ ದುರುಳರ ತುಳಿಯ ಒರೆಯುವುದಿನ್ನೇನು ಧರೆಯಂದು ಹೊರಬಳೋ ವಿಧಿಯ ನೀನೆ ಬಲ್ಲೆಯೇ ಹೊರೆಯಬೇಕಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ನಿಮ್ಮಿಂದಲೇ ವರಬಲವನ್ನು ಪಡೆದಂತ ದುರುಳ ಮಹಿಷಾಕಿನ ಅಟ್ಟುಳಿ ಅಧಿಕವಾಗಿದೆ. ಹಾದಿಯನ್ನು ಅರಿದನೆರೆದನ ದುರುಳನ ಪಾದೆಯ ಒರೆಯುವುದಾಗಿ ನಿತನಲ್ಲಿ ಒರೆಯುವುದಾಗಿ ನಿತನಲ್ಲಿ ಮರೆಯಲ್ಲವುದ ವರಗಳಲ್ಲಿ ನಿಗೆ ವಿರಚಿತ ತಪವನೋ ಮೊದಲಲ್ಲಿ
ಆದರೆ ದೂರ್ವಿಘಾತಿಯನೂದನು ಮಾಧವನಲ್ಲಿಗೆ ಹೋಗುವ ಮಾಧವನಲ್ಲಿಗೆ ಹೋಗುವ ಆದುದರ ಮಧುಸೂದನ ನಡಿಯಲಿ ಸೋದರದಲ್ಲಿ ನಿರೂಪಿಸುವ ಮಾಧವನಲ್ಲಿಗೆ ಹೋಗುವ ದೇವೇಂದ್ರ ಒದಗಿದ ಕಷ್ಟವನ್ನು ಅರ್ಥ ಮಾಡಿಕೊಂಡೆ ನಮ್ಮೊಳಗೆ ಯೋಚಿಸಿ ಫಲ ಇಲ್ಲ ನೇರವಾಗಿ ವೈಕುಂಠವನ್ನು ಸೇರೋಣ. ರಜತಗಿರಿಯನ್ನು ಬಿಟ್ಟಿದ್ದು ಕಾಡುದಾರಿಯಾಗಿ ಏನು ಕಾರಣ? ಮಹಿಷನ ಪಟಳ ದೇವ ವಧೆಯ ಬಗ್ಗೆ ಚಿಂತಿಸುವರೇ ಕಾಣುತ್ತಾ ಇದೆ ಚಂದ್ರಕಾಂತರ್ಶಿಲೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಾದಿಸುವ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಪವನ್ ಸುರನ ನೊಡಗೋಡು ನಡಿತೋ ವೈಕುಂಠನೋ ಕಾಣದಿರಲು ಬಳಿಕ ಕೈಲಾಸ ಕೈ ತರಲಾಗ ಪುರಗರನು ನಿಲಯದೊಳಗಿಲ್ಲದಿರೇ ಪರಮೇಶ್ವರ ದೇವರಿಲ್ವಲ್ಲ? ಕಳವಳಿಸೇ ಬಳಿಕವರು ಏನು ಮಾಡೋಣ? ಹಿಡುಗಿತ ಶರೀರ ನುಡಿ ಹರಿಹರರು ತುಗಿನಾದ್ರಿಯೊಳಗಿರುವ ಹದನವನು ಹರಿಹರರ ಪದಕೆರಗಿ ಸಕಲರು ಜಯ ಜಯ ದುರುಳ ಮಹಿಷಾಸುರನ ಉಪಟಳ ತರಗರಿಸುತ್ತಿಗೆ ಎಂಬ ನೀವೇ ಒರಿವುದೆನಲು ಒರಿವುದು ಜನರು ಜಯ ಜಯ ದೇವತೆಗಳನ್ನೆಲ್ಲ ಸೇರಿಕೊಂಡು ನಿಮ್ಮ ಬಳಿಗೆ ಬರುವರೆ ಕಾರಣ ಇದೆ. ಮಹಿಷಾಸುರನ ಉಪಟಳದಿಂದಾಗಿ ನೊಂದಿದ್ದೇವೆ, ದಾರಿ ತೋರಿಸಿ. ಹೀಗಾಯಿತು. ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವಂತಹ ಅಂತಃಸತ್ವವನ್ನು ಹೊರಗಡೆಹಿದ್ದೇನೆ. ಕಳ್ಳನ ವಧೆಗಾಗಿ ನನ್ನಲ್ಲಿ ಐಕ್ಯವಾಗಿರುವಂತಹ ರುದ್ರ ತೇಜ ನಾಶಕ್ಕಾಗಿ ದಿವ್ಯ ತೇಜಸ್ಸನ್ನೇ ಹೊರಗಾಸುತ್ತಿದ್ದೇವೆ. ಮೂರ್ತಿಗಳ ಮುಖದಿರುವುದು ಪುರಟಿಗ ಬೀಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯ ಆಕೃತಿ ತಳೆದು ಹೊರಗಿಡಿಯುವುದು ರುಜಿ ಜೀವಿರು ತನ್ನು ತೀಸಿದರು
ಚರಿತೆ ನೀನೇ ಕಾವುದು ಕರುಣದಿ ನಮ್ಮನೋ ಮಾತೆ ಪಾವನ ಚರಿತೆ ಭಾವಶುದ್ಧಿಯೊಳಿಯುವುದು ಪದಮೋ ತಾಯೇ ನಾವು ಮರೆಗೊಂಡೆವು ಪಾಲಿಸ ಭಯವಾ ದೇವಿಗೆ ಪಾವನ ಚರಿತೆ ಅಮ್ಮ ದೇವಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ಎಡಿರೇಡಿರಿ ಹರಿಗರಾತ್ಯರು ದಾರಿ ಭೈರವನುರಪ ಮುಖ್ಯರು ಹೇಳಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ಹೇಳಿ ಎದ್ದೇಳಿ ನಾರಾಯಣ ಜನನಿ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಗೆದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ? ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಭವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿದಿರಿ. ಮಾತೆಲಾಲಿಸು ಖಳ ಮಹಿಷನೋ ವಿಧಾತ ವಿದ್ಯೆಯ ವರದ ಬಲರಿಯೇ ಸುರವಾದ ಎಲ್ಲವ ದೆಸೆಗಿಳಿಸಿ ನಿರ್ಭೀತಿಯಿಂದ ಸುರವಾದ ಎಲ್ಲವ ದೆಸೆಗಿಳಿಸಿ ನಿರ್ಭೀತಿಯಿಂದ ಅಮ್ಮ ನಾರಾಯಣ ಮಕ್ಕಳಾದಂತಹ ನಮ್ಮೆಲ್ಲರ ಭಾವಶುದ್ಧದ ಮೊರೆಯನ್ನಾಲಿಸಿ ಧರೆಗಿಳಿದೆಯ ತಾಯಿ. ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡಾಕ್ಷಣವೇ ನಾವೆಲ್ಲ ಹರ್ಷಚಿತ್ತರಾಗಿದ್ದೇವಮ್ಮ. ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವರೆ ಕಾರಣ ಇದೆ. ಧರೆಯಲ್ಲಿ ಕಾಣಿಸಿಕೊಂಡ ದುರುಳ ಮಹಿಷ ವಿಧಿಯನ್ನು ತಪದ ಮೂಲಕ ಮೆಚ್ಚಿಸಿದ. ಜಗಮೂರನ್ನು ಕೂಡ ಕೈವರ್ತಿಸಿಕೊಂಡು ಧರ್ಮ ವಿರೋಧವಾದಂತಹ ಕರ್ಮವನ್ನು ಸಗುತ್ತಾ ಇದ್ದಾನೆ. ಅಂತಹ ಮಹಿಷನನ್ನು ವಧಿಸಿ ಸುರರನ್ನು ತೋಲಿಸಿ ನೆರೆ ಮನದಿರುವುದರೆ ನೆರೆವನ ಖಳನಾಗಿರಿ ಮಕ್ಕಳೇ. ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೇ. ಬಿಡಿರಿ ಭೀತಿಯ ಶೀಘ್ರದಲ್ಲಿ ಆತನನ್ನು ವಧಿಸಿ
ಬಿಂಗದಿಗಲಿದಾತನು ತಿಂದು ಬರುವಂತೆ ಕಿಂಕರನು ಪ್ರೇಮದಿ ತ್ರಿಮೂರ್ತಿಗಳೇ ಇಂದ್ರಾದಿ ಸುಮನಸರೇ ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯವೆನುತ ಸಕಲರು ಮಣಿಯಲಾಗಿಯೇ ಜಯ 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 ಇರುವುದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಜಯ 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 ಹರಬ್ರಹ್ಮರೇ ದೇವಾ ಕಿರಿದು ದಿನದೊಳಗಾಗಿ ಮಹಿಷನೆಯಾದಿಯಾದ ಖಳಬಂಧವನ್ನು ಕರೆದುಕೊಡುತ್ತೇನೆ ಎನ್ನುವ ಹಾಗೆ ಮಾತಾಡಿದಂತಹ ಅಭಯವಾಣಿಯಿಂದ ನಾವು ತೃಪ್ತಮಾನಸರಾಗಿದ್ದೇವೆ. ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಬೇಕಾಗಿ ಮಯ ವಿಶ್ವಕರ್ಮರು ಶ್ರೇಷ್ಠವಾದಂತಹ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲಕ್ಕೆ ಅರ್ಪಿಸಿದವರಿದ್ದಾರೆ. ಮಾತೆಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರೆ. ಬೇಕಾದ ಹಾಗೆ ಸಜ್ಜಾಗುತ್ತಾರೆ. ಅವರೆಲ್ಲವರನ್ನು ಸೇವೆ ಮಾಡುವಾಗ ನಮ್ಮ ಸೇವೆ ಬೇಡುವೆ. ಹರಿನಿರೂಪಣೆ ಹೇಗಾದೀತು? ವನಜನಾಭನು ಕರದ ಚಕ್ರವ ತೃಣಯನಾಗಿ ತ್ರಿಶೂಲವನು ಸಾಗ ಕನಕ ಗರ್ಭನು ಬ್ರಹ್ಮದಡವ ಇತ್ತು ಪದಕೆರೆಗೆ ಬಳಿಕ ಸುಮನಸರು ಜಯ ಜಯವೆನುತ ಪದಕೆರೆಗೆ ಜಯ 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 ಜಗದಂಬ ಜಗದಂಬ ಜಯ 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 ಜಗದಂಬಾ ಎನ್ನುತ್ತ ಸಕಲರು ಮಣಿಯಲಾಗಿಯೇ
ಧರಿಸಿಕೊಂಡಿದ್ದೇವೆ. ತಾಯಿ ಅದನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ಸಮರ ಭೂಮಿಗೆ ಬರಿಗಾಲಿನಿಂದ ತೆರಳಬಾರದು ಎನ್ನುವ ಹಾಗೆ ತೀರ್ಮಾನ ಮಾಡಿದಂತಹ ಪರ್ವತರಾಯ ಮಾತೆಯನ್ನು ಹೊತ್ತೊಯ್ಯುವುದಕ್ಕೆ ಕೇಸರಿಯಾಗಿ ಯಾಕೆ ಹೇಳ್ತಾರೆ ಹೋದ್ರೆ ತರುಣಿ ಸಮರಕ್ಕೆ ಒಂದು ಒಲೆ ಅರ್ಥ
ಏನು ಚಿಟ್ಟಿಸಿರೋ ಕಲ್ಲನ್ನು ಕಿತ್ತದಾಗದೆ ರುಂಡ ಮುಂಡ ಬಂದೆ ಚೆಂಡಾಡಿ ವಿಚಿತ್ರ ಪ್ರಪಂಚ ಪೂರ ಸುತ್ತಲೂ ಕೂಡ ನಿನ್ನ ತಾರಿಯನ್ನು ಕಟ್ಟುತ್ತೆ ಅಲ್ಲ ವಿಧಾತರ ಶಿಷ್ಯಲಿ ವಿಚಿತ್ರ ಥರವಿ ಅಷ್ಟು ಬಿಜಾಗಿ ಕೇಸರಿ ನೀರು ಬಂದ ನಿಜ ನಿಜ ಸುಖಾತಿರ ಕೊಂದಿ ನಾನೇ ಕೊಂದ ಯಾಕೆ ಕೊಂದಿ ಏನು ದ್ವೇಷ ಮಹೇಶ ಒಂದು ಹೆಜ್ಜೆ ಮುಂದರಿಸಿದೆಯಾದರೆ ಜಾಗ್ರತೆ. ವಿಧಿಯಿಂದ ವರವನ್ನು ಪಡೆದೆಯಾ? ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಸ್ವರ್ಗಕ್ಕೆ ದಾಳಿ ಮಾಡಿದೆ ಕೆಟ್ಟವನೇ. ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ನಾನು ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದರೆ ಏನು ಕೂಡದೆ ಯಾಕೆ ನಿಜ ನಿಜ ಅವರ ಮಾತು ಬಿಡು. ಏನದು? ಕಳುಹಿಸಿ ಕೆಳಗಿರಿಸಿ ಜಗದಿ ಬೆಳವು ಈ ವರ್ಷ ಹಾ ಸಿಂಹಾಸನ ಹೇಳ್ತಾರೆ. ಹಾ
ಹಯಗಿರಿ ನೋದಿನಿ ನೋದಿತ ಮೇದಿನಿ ವಿಶ್ವ ವಿನೋದಿನಿ ನೋದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಭಗವತಿಗೆ ಗಿರಿ ಗರುಡ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಗಿದೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಹಯಗಿರಿ ನೋದಿನಿ ನೋದಿತ ಮೇದಿನಿ ವಿಶ್ವ ವಿನೋದಿನಿ ನೋದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ಮಹಾದೇವಿ ನಮಸ್ತುತೆ ಜಯ ಜಯ ಮಹಿಷಾಂತಕಿ ಶಾಂತ ಸುರಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿಸು ಮರೆಯದೆ ನೋಡಯ ಶರಣವನು ನಿರತ ಮನದಿಯೇ ಸುರಭಯ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿರಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರನಂತರ ಸಂಗಡವನ್ನೇ ಅರಿತುಕೊಂಡಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ಮುಂದಕ್ಕೆ ದುರುಳರಿಂದ ಬಾಧೆಯಾದರೆ ಅಳ್ಳರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಶೋಣಿತ ಪತ್ತನವನ ಶುಂಭದಾನವನ ಧಿಕ ವಿಭವದಲ್ಲಿ ಶೋಣಿತ ಜನಪದದಲ್ಲಿ ಶಂಭೋ ಶಂಕರ ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಯ ಪುಣ್ಯ ಗರ್ಭಾಂಗುದಿಯಂದೇ ಪಾವನವನ್ನಾಗಿಸಿ ಈ ಲೋಕದ ಬೆಳಕನ್ನು ಕಂಡವರು ನಾವಿರುವರು. ಶುಂಭ ನಿಶುಂಭ ಎಂಬ ನಾಮಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಶೋಣಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಖಂಡಿತ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರಿಂದ ಬೇಕಾಗಿರುವಂತಹ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕೆಂಬುದಾಗಿ ನಾವು ಮಾಡಿದ್ದು ಏನು ತಮ್ಮ